ದಮ್ಮಯ್ಯ ಕೊಡಿಕರು ಇದೆ ಯಾವ ರೀತಿ ಮಲಗಿದ್ರೆ ನಿದ್ದೆ ಬರುದಿಲ್ಲ ಅಂತವ. ಊಟ ಊಟ ಇತ್ತಮ್ಮ. ಊಟ ಎಲ್ಲ ಎಲ್ಲಿ ಬಂದು ಮಲಗಿದ್ದೆ? ನನ್ನ ಮೇಲೆ ಯಾರಿಗೂ ಹೊಸ ಇತ್ತಮ್ಮ. ಹೌದಾ? ಇಲ್ಲಿ ಯಾಕೆ ಬಂದವರು ನನ್ನ? ಇಲ್ಲಿ ಯಾಕೆ ಬಂದಿದ್ದ? ಮತ್ತೆ ಎಂತ ನೀನು ಹೊಟ್ಟೆಗಳಲ್ಲಿ ಬಂದದ್ದು ನೀನು? ಅಮ್ಮ ಎಂತ ನಿಂಗೆ ಅಂತ ಸ್ವರಿ ಅಮ್ಮ ನಿಂಗೆ ಯಾರು? ನಾನು ಸ್ವರೆಯ ಕೂಗ್ತಿದ್ದೆ. ಮತ್ತೆ ಮತ್ತೆ ಎಲ್ಲಿದ್ದೆ? ಏನ್ ಮಾಡ್ತಿದ್ದೆ ಹೊರಗಡೆ ನೀನು? ನಾ ಮಲ್ಕೊಂಡಿದ್ದೆ ಅಮ್ಮ. ಎಷ್ಟು ಗೊತ್ತಾಯ್ತು? ಇಷ್ಟೊತ್ತರೆ ಮಲಗುದಾ? ಅಪ್ಪಯ್ಯ ಮಲ್ಕೊಂಡಿಲ್ಲ. ನೀ ಅಪ್ಪಯ್ಯನೇ ಜೋರು ಮಾಡುದಿಲ್ಲ. ಅಪ್ಪಯ್ಯ ಮನಿಕೊಂಡು ನೀ ಸುಮ್ಮನೆ ಕೂಕಂತ. ನಾನು ನಿಗನ್ನು ಜೋರು ಮಾಡ್ತಾ. ಅವ್ರಿಗೆ ಏನು ಹೇಳಲಿಕ್ಕೆ ಆಗ್ತದೇನೋ? ಅಪ್ಪಯ್ಯ ಹೊಡೆಯುವುದಲ್ವ? ಮತ್ತೆ ಅವ್ರನ್ನ ಕೆಲಸ ಮಾಡ್ಲಿಲ್ಲ ಅಂತವ. ಎಂತ ಮಾಡಿದ್ರು? ಇವ್ನ ಕೆಲಸ ಮಾಡಿಯೇ ಮಲಗಿದ್ದವ್ರು. ಒಂದು ಕೆಲಸ ಮಾಡ್ರ ಹೊಡಿದ. ಎಂತದ್ದು? ಎಂತ ಹೊಡಿದವ? ನೀನು ಕಳ್ಳ ತಂದದ್ದು ಅವರೇ. ಯಾಕೆ ಅವರೇ ತರುದಲ್ವಾ? ಅವರೇ ತಪ್ಪು. ಮತ್ತೆ ಅದು ತರುದು? ನಾನು ಹೇಳುವಾಗ ಅವ್ರು ನೋಡಿ ಕೇಳ್ತಾರೆ. ನನ್ಗೆ ಗೊತ್ತಿಲ್ಲಲ್ಲ. ಕಳ್ಳು ತಂದಿಡುದು ಮಾತ್ರ ಅವರು, ಮಾರಾಟ ಮಾಡುದು ನಾನಲ್ವಾ? ಹಾಗಾಗಿ ಅವ್ರು ತಂದಿಟ್ರು, ಸರಿಯಾಗಿ ತಕೊಂಡ್ರು, ಮತ್ತೇನು ಯೋಚನೆ ಇಲ್ಲ ಅವರಿಗೆ. ಸಮ ತಗೊಂಡ್ರೆ ಸಿಗ್ತದಲ್ವಾ? ಸಮ ತಗೊಂಡ್ರೆ ಮತ್ತೆ ನಂಗೆ ಕಡಿಮೆಯ? ನಂಗಿಲ್ಲ ಅಮ್ಮ. ನಿಂಗೆ ಎಷ್ಟು ತಿಂದ್ರೆ ಅಷ್ಟೇ ಅಲ್ವೇನು ಅಮ್ಮ? ನಿಂಗೆ ಕಡಿಮೆ ಮಾಡ್ತೇನೆ ನಾನು. ನಮ್ಗೆ ಕಡಿಮೆ ಆಗ್ತದೆ. ಹೊಸುವೆಯ? ಹೌದಮ್ಮ. ಮಾಡ್ಬೋದು, ಹೇಳುವುದು, ಊಟ ಮಾಡುದು, ಎರಡೇ ಕೆಲಸವಾ? ಕೆಲಸ ಭಯಂಕರ ಕೆಲಸ ಅಲ್ಲಮ್ಮ. ಎಂತ ಕೆಲಸ? ಊಟ ಮಾಡುದ, ಮಲ್ಕೊಂಬುದ, ನಿದ್ರೆ ಮಾಡುದ, 3 ಕೆಲಸ ಭಯಂಕರ ಅದು. ಹೌದಾ? ಭಯಂಕರ ಅದು. ಹೌದಾ? ಮಲಗಿದ ನಿದ್ದೆ ಬರ್ತದೆ. ನಿಮ್ಗಂತೂ ಎಲ್ಲಿ ಮಲಗಿದ್ರು ನಿದ್ದೆ. ನಿನಗೆ ಎಂತ ಮಾಡುದಮ್ಮ? ಕೆಲವರಿಗೆ ಅದು ಒಂದು ಜಾಗ ಅಷ್ಟೇ ಇচ্ছে, ಅದು ನಿದ್ದೆ ಬರುದಿಲ್ಲ ಅಂತೆ. ಹಂಗಾಗಲ್ಲ. ಹೋಗಿ ಬಿದ್ರೆ ಸಾಕು ನಿದ್ದೆ ಬರ್ತಾನ. ಬಂದು ಮತ್ತು ಅದನ್ನ ನೋಡಿ ಎಷ್ಟು ಗೊತ್ತಾಯ್ತು? ಇಷ್ಟೊತ್ತವರಿಗೆ ಮಲಗೋದ? ಮಲ್ಕೊಂಡಾಗ ಈಗ ಕೆಲಸ ಇಲ್ವೇನು? ಹೊಟ್ಟೆಗೆ ಏನಾದ್ರು ಬೇಡವಾ? ಹೊಟ್ಟೆ ಬೇಕಾದ್ರೆ ನೀವು ಮಾಡಿ ಇಟ್ಟಿದ್ದೀರಲ್ಲ, ಇವಾಗ ಉಂಟು. ಮತ್ ನಾಳೆಗೆ? ನಾಳೆ ನೀ ಮಾಡ. ನಾಳೆ ನೀ ಮಾಡು. ಮಾಡ್ಲಿಕ್ಕೆ ಮನೇಲಿ ಇರ್ಬೇಕಲ್ಲ. ತಗಬ. ಎಲ್ಲಿ ಅವ್ರಿಗೆ ಹೋಗ. ಧರ್ಮ ಕೊಡ್ತಾರ? ಬೇಡ, ನಾಳೆ ಕೊಡ್ತೇನೆ. 1 ದಿವಸ ಹೇಳ್ಬೋದು. ದಿವಸ ಹಂಗೆ ಹೇಗೆ ಕೊಡುದಿಲ್ಲ? ಕೊಡ್ತಾರ ಅವರು? ಬೇಡ ಕೊಡಬೇಡ. ಕಳ್ಳು ಮಾರಾಟ ಮಾಡಿ ಬರ್ಬೇಕಲ್ಲ ನೀನು. ಅಮ್ಮ ನಿಂಗ್ ಮಂದಿ ಹಾಳಾಯ್ತಮ್ಮ. ಅದರಲ್ಲಿ ಖಾಲಿ ಮಾಡುದು. ಹೌದಾ? ಹೌದು. ನಂಗೆ ಕೊಡು, ನಾ ಕುಡ್ದಿಲ್ಲೇ ಖಾಲಿ ಮಾಡಿ. ನೀನೆಲ್ಲ ಕುಡಿಯುತ್ತದು? ನೀನ್ ಖಾಲಿ ಆಗೈತಲ್ಲ. ಅಯ್ಯೋ ಇಲ್ಲೇ ಕೊಡು, ನಾ ಕುಡಿತಿ. ನೀನೆಲ್ಲ ಖಾಲಿ ಕೊಡುದೇನು? ನೀರು ಕುಡಿಯುವುದಾ? ನಾ ಕುಡುದ. ನೀರು ಕುಡಿಯುವುದಲ್ಲ, ನೀನೆಲ್ಲ ಕುಡಿಯುವುದಲ್ವೋ? ನೀರು ಕುಡಿದು ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಬಡವರಲ್ವ ನಾವು? ಬಡವರಾಗಿ ನಮ್ಮಯ ಬಡವರೇನು ಮಾಡುವುದು ಇದ ಒಡಲವರೇನು ಮಾಡುವುದು ಇದ ಕುಡಿಯಬಾರದು ಹೊರಡು, ಕುಡಿಯಬಾರದು ಹೊರಡು
ಅದು ನೀನ್ ಕುಡಿಯೋದಲ್ಲ ಅದು ನೀನ್ ಕುಡಿಬಾರ್ದು ಎಂತದತ್ತ ಇವಾಗ್ಲೂ ಇಷ್ಟೊತ್ತು ಮೊದಲಿಟ್ಟಿದ್ದಿ ಮತ್ತೆ ನೀನ್ ಕುಡ್ದೆ ಮುದ್ದೆ ಹೋಗ್ತದೆ ಮತ್ತೆ ಒಳ್ಳೆ ನಿದ್ರಿ ಬರ್ತೇ ಮಾಡ ಎಂತ ನಿದ್ದೆ ಬರುವುದು ಹೌದು ಸ್ವಲ್ಪ ಸುಮ್ಮನೆ ಇರು ಅದು ನೀನೆಲ್ಲ ಕುಡಿಯುವುದಲ್ವ ಮತ್ತೆ ಅದು ಕುಡಿಲಿಕ್ಕೆ ಬೇರೆ ಮತ್ತೆ ನೋಡೋರೆಲ್ಲಾದ್ರೂ ಕುಡಿಯೋದು ಹೌದು ಅವರೆಲ್ಲ ಕುಡ್ದೆ ಕೂಕೊಂಡಿದ್ದಾರಲ್ಲ ಅವಕ ಹೀಗಂತ ಹೆಚ್ಚಿಗೆ ಕುಡಿಬಾರ್ದ ಕಡಿ ಬಿದ್ರೆ ಅಂತ ಮಾಡುದ ನೀನಾಗೋದಿಲ್ಲ ಅವರಷ್ಟು ಮೇಲೆ ಅಮ್ಮ ಅವರೆಲ್ಲಾದ್ರೂ ಕುಡಿಲಿ ಹಾಗೆ ನೀನು ಕುಡ್ದಿ ಅಂತ ಆದ್ರೆ ಮತ್ತೆ ಮಾರಾಟ ಮಾಡ್ಲಿಕ್ಕೆ ಏನುಂಟು ಮಾರಾಟ ಆಗ್ಲಿಲ್ಲ ಅಂತಾದ್ರೆ ಮಾರಾಟ ಮಾಡೋದಕ್ಕೆ ಇಲ್ಲ ಅಂತಾದ್ರೆ ನಮ್ಮ ಹೊಟ್ಟೆಗೆ ಏನ್ ಮಾಡುದು ಹಾಗಾಗಿ ಹೇಳ್ತಾ ಇರೋದು ಹೊಟ್ಟೆಗೆ ಬೇಕು ಅಂತ ಆದ್ರೆ ಅದನ್ನ ಮಾರಾಟ ಮಾಡ್ಲೇಬೇಕು ಆದಷ್ಟು ಬೇಗ ಹೋಗ್ಬೇಕು ಅಲ್ಲಿ ಕಾಯ್ತಾ ಇದ್ದೆ ಎಷ್ಟು ಮಂದಿ ಎಲ್ಲ ಕಾಯ್ತಾ ಇದ್ದಾರೆ ಗೊತ್ತುಂಟು ಹೋಗ್ಬಾ ನಾ ಮನೆ ನೋಡ್ಕೊಂಡೆ ಹೋಗ್ಬಾ ಮನೆ ನೋಡ್ಲಿಕ್ಕೆ ಮನೆ ಏನು ಉಂಟಲ್ಲ ನೋಡ್ಲಿಕ್ಕೆ ನಾ ಮನೆಗೆ ಇರ್ತೀನಲ್ಲ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋಗೋದಲ್ಲ ಅಮ್ಮ ನಾ ಸಣ್ಣ ನಂದಮ್ಮ ಸ್ವಲ್ಪ ಆ ಮಕ್ಕಳಿಗೆಲ್ಲ ಕೆಲಸ ಕೊಡ್ಬೇಕಾ ನೀನ್ ನಂಗೆ ಕರ್ಸಿ ಕೆಲಸ ಕೊಡ್ತೆ ಆ ಮಕ್ಕಳು ಕಣ್ಕೊಂಡೇನೆ ನೀ ನನ್ನ ಎಲ್ಲಿಗಾದ್ರು ಕರ್ಕೋತೀನಿ ಮತ್ತೆ ನಾ ಸಣ್ಣ ನಂದಮ್ಮ ಎಷ್ಟು ವರ್ಷ ನಿನ್ಗೆ ನಂಗೆ ಐತಮ್ಮ ಮಳೆಗೆಲ್ಲ ಗೊತ್ತಾಗ್ಲಿಲ್ಲಲ್ಲ ಸಣ್ಣವಲ್ಲ ನೀ ಒಬ್ಬನೇ ಮಗ ಅಲ್ಲ ಹಾಗಾಗಿ ನಾನೆಲ್ಲ ಪ್ರೀತಿಯಿಂದ ಸಾಕಿದ್ದೇನೆ ನಿನ್ಗೆ ಇಲ್ಲಿವರೆಗೆ ಏನೂ ಕೆಲಸವೂ ಕೊಡ್ಲಿಲ್ಲ ಅಲ್ಲ ನೀ ಮಾಡುದಿಲ್ಲ ಬಿಡು ಕೆಲಸ ಕೊಡು ನಿಂತ್ರಿ ಬರ್ತಲ್ಲ ಹೌದಾ ಇದ್ರೆ ಮಾಡ್ತಾ ಇರುವುದಲ್ಲ ನಿನ್ಗೂ ಗೊತ್ತಾಗ್ಬೇಕಲ್ಲ ಗೊತ್ತಾಯ್ತು ಎಲ್ಲಾ ದಿವಸ ನಾನೇ ಹೋಗಿ ಬರ್ಲಿಕ್ಕೆ ಆಗ್ತದಾ ಬೇಡ ಇಲ್ಲಿ ಆಗಿಲ್ಲ ಅಂತ ನೀನಾದ್ರೂ ಹೋಗ್ಬೇಕಲ್ಲ ಬರುವ ವರ್ಷಕ್ಕೆ ನಾವು ಹೋಗ್ತೇವೆ ಬರುವ ವರ್ಷಕ್ಕೆ ನಾವು ಹೋಗ್ತೇವೆ ಬರುವ ವರ್ಷಕ್ಕೆ ಈ ವರ್ಷ ನೀವು ಇಲ್ಲಿ ಆದ್ರೆ ನನ್ಗೆ ಆಗಿಲ್ಲ ಅಂತ ಆದ್ರೆ ಈ ವರ್ಷವೇ ಈ ವರ್ಷ ಇಲ್ಲ ನೀವು ಆದ್ಮೇಲೆ ನಾವು ಕಾಣ್ತೇವೆ ಮತ್ತೆ ಎಂತ ಮಾಡುದಮ್ಮ ನನ್ನಲ್ಲಿ ನಾನು ಹೋದ್ಮೇಲೆ ನೀನು ಹೋಗುದು ಹಾಗಲ್ಲ ಹೌದಾ ಉದ್ಯೋಗ ಮುಂದುವರಿಸ್ತಾರಮ್ಮ ಹಾಗೆ ಆದ್ರೆ ಇವತ್ತು ಬಾ ಇವತ್ತು ಬರ್ತಾ ಸ್ವಲ್ಪ ನಿಮ್ಗೆ ಗೊತ್ತಾಗ್ಬೇಕಲ್ಲ ಮತ್ತಲ್ಲಿ ಯಾರ್ಯಾರು ಇರ್ತಾರೆ ಒಮ್ಮೆ ಅವ್ರ ಮುಖ ನೋಡಿದ ತಕ್ಷಣ ಮತ್ತೊಂದು ದಿವಸ ಅವ್ರಿಗೆ ಕೊಡ್ಬೋದಲ್ಲ ಕೆಲವರು ಕಳೆದ್ರು ಬರ್ತಾರಮ್ಮ ಹುಡ್ಕೊಂಡು ನಾಳೆ ಬರ್ತೇನೆ ಹಾಗೆ ಬರ್ತೇನೆ ಕಡೆಗೆ ಹೇಳಲಿಕ್ಕೆ ಆಗುದಿಲ್ಲ ಹೌದಾ ನಿನ್ನ ಮುಖ ಕೊಂಡ್ರೆ ಯಾರು ಸಾಲ ಕೇಳ್ತಿಲ್ಲಮ್ಮ ಅಂದ್ರೆ ನೀವು ಹೊರತರು ಹೊಡ್ದೆ ಹಾಗಿಲ್ವ ಅಂತ ಹೇಳಿದ್ರೆ ಯಾವಾಗ್ಲೂ ಬರುವವರಲ್ವಾ ಅವ್ರಿಗೆ ಗೊತ್ತಾಗ್ತದೆ ಹೌದಮ್ಮ ಅವ್ರಿಗೆ ಕೊಟ್ಟರು ಇವತ್ತಲ್ಲ ಅಂದ್ರೆ ನಾಳೆ ಕೊಟ್ಟೇ ಕೊಡ್ತಾರೆ ಅದನ್ನ ಸುರೇಶಣ್ಣ ಮತ್ತೆ ಹರೀಶಣ್ಣ ಯಾವಾಗ್ಲೂ ಇರುವವರೇ ಅವರು ಕರ್ಕೊಂಡೇ ಐತಂದ್ರೆ ಹಾಗಲ್ವ ಮತ್ತೆ ಯಾವಾಗ್ಲೂ ಸ್ವಲ್ಪ ಬೇಕು ಹೌದಾ ಅವ್ರು ಏನ್ ಕಡಿಮೆ ಮಾಡುದಿಲ್ಲ ಅಡ್ಡಿಲ್ಲ ಹಾಗೆ ನಿಮ್ಗೆ ನಾ ಬರ್ಲಿಕ್ಕೆ ಕೊಟ್ಟಿಲ್ಲಮ್ಮ ನಂಗೆ ತಿಂಬುಕೆ ಅಂತ ಕೊಡುದಿಲ್ಲ ತಿಂಬುಕ ಕಾಣಮ್ಮ ಹೊಟ್ಟೆ ಕಾಣ ಎಂತ ಇಲ್ಲೇ ಹೊಟ್ಟೆ ಒಂದು ತೋರಿಸಿ ಹೇಳ್ಬೋದು ಎಂತ ಹೊಟ್ಟೆ ಎಂತಿಲ್ಲಮ್ಮ ನಿನ್ಗೆ ಏನೂ ಇಲ್ಲ ಅಂತ ನೀನ್ ಕೊಡ್ತೇನೆ ನಂಗೆ ಗೊತ್ತಾ ಬೊಂಡ ಕೊಡ್ತೇನೆ ಅಂತ ಅಂದಲ್ಲ ಐಕಟ್ಟಿಲ್ಲ ಇದೇ ಕೊಡಮ್ಮ ಒಳ್ಳೆ ಅದೆಲ್ಲ ನಿನ್ಗೆ ಅಲ್ವಾ ಮತ್ತೆ ಅದನ್ನೇ ಕೇಳ್ತಾ ಇರೋದಲ್ಲ ಕೊಂಡಕ್ಕೆ ಅಂತ ಬೋಂಡ ಕೊಡ್ತೇನೆ ಎಷ್ಟು ಬೊಂಡ ಕೊಡ್ತೇನೆ ಬೋಂಡ ಹೆಚ್ಚಿ ಒಂದೇ ಬೊಂಡ ಸಾಕು ಒಂದೇ ಸಾಕತ್ತ ಬೊಂಡ ಸಾಕತ್ತ ಮಕ್ಕಳು ತಿಂಬುಕೆ ಅಂತ ಇದೆ ಬಾಳೆಹಣ್ಣು ಕೊಡ್ತೇನೆ ಬಾಳೆಹಣ್ಣು ಒಂದು 20 ತಕ ಬಾಮ 20 ಯಾಕೆ ನಂಗೆ 18 ಅವ್ರಿಬ್ರಿಗೂ ಒಂದೊಂದಲ್ಲ ಅವ್ರಿಬ್ರು ಕೊಡುವ ಒಂದೊಂದು ಉಂಟಲ್ಲ 2 ಅದೇ ನಿಮ್ಗೆ ಕೊಡ್ತೆ 18 ಊರಿಗೆ ಕೊಡ್ತೆ ಇಲ್ವಾ ಹೊಚ್ಚಲ ತರಲಿಕ್ಕೆ ಆಗುದಿಲ್ಲ ಅಡ್ಡಿಲ್ಲಮ್ಮ ಕೊಡುದು ಯಾವಾಗ ಅದೆಲ್ಲ ಮಾರಾಟ ಆದ್ಮೇಲೆ ಹೌದು ಆಮೇಲೆ ನಾವು ಮಾರಾಟ ಆದ್ಮೇಲೆ ಹೊತ್ಕೊಬತ್ತೆ ಈಗ ಬರುದು ಯಾರು ನೀವು ಹೊತ್ಕೋ ನಾನಾ ಅಮ್ಮನಿಗೆಲ್ಲ ಹೇಳುದನ ಕೆಲಸ ಅಮ್ಮನಿಗೆ ಕೆಲಸ ಮಾಡುದಂತ ಅಮ್ಮ ಕೆಲಸ ಹೇಳ್ಬೋದು ನಾನು ಮಾರಾಟ ಮಾಡೋದು ಹೊತ್ಕೊಂಡು ಹೋಗಿ ನೀನು ಕೊಡುದು ಹೌದಲ್ಲ ಕೊಡ್ತೇನೆ ಮತ್ತೆ ಕೊಡುದಿಲ್ಲ ಅಂತ ಹೇಳುದಿಲ್ಲ ಬಾಬಾ ಕೊಡ್ಲಿಲ್ಲ
ಎನ್ನುವುದಾಗಿ ಕರೀತಾ ಇದ್ದಾರೆ. ಪ್ರಪಂಚವನ್ನು ನೋಡುವುದಕ್ಕಾಗಿ ನಾನು ಕಣ್ಣು ಬಿಟ್ಟ ತಕ್ಷಣವೇ ತುಸು ಗಳಿಗೆಯಲ್ಲಿ ನನಗೆ ಜನ್ಮ ಕೊಟ್ಟಂತ ಅಮ್ಮ ಕಣ್ಣು ಮುಚ್ಚಿದಳು. ಅಮ್ಮನನ್ನು ಕಳೆದುಕೊಂಡಂತ ನನ್ನವರೆಲ್ಲರೂ ನನಗೆ ಹೇಳಿರುವಂತ ಮಾತ್ಯಾವುದು? ನತದೃಷ್ಟವಂತ ಅಮ್ಮನನ್ನು ಕೊಂದಂತ ಪಾಪಿ ಎನ್ನುವುದಾಗಿ ನನ್ನವರೇ ನನ್ನನ್ನು ಪ್ರಚಾರಿಸುವುದಕ್ಕೆ ಮುಂದಾದರು. ಬುದ್ಧಿ ಬರುವ ಮುಂಚಿತವಾಗಿ ತಂದೆಯನ್ನು ಕಳೆದುಕೊಂಡೆ. ತಂದೆ ತಾಯಿ ಈರ್ವರನ್ನು ಕಳೆದುಕೊಂಡು ಅನಾಥನಾಗಿ ಬದುಕುತ್ತಾ ಇದ್ದವನು ಈತನಿಯ. ಆದರೆ ಈಗ ಸಣ್ಣವಗೆ ಮೋಹದಲ್ಲಿ ಅನ್ನ ನೀಡುವರ್ಯಾರು, ಸಣ್ಣವಗೆ ಮೋಹದಲ್ಲಿ ಅನ್ನ ನೀಡುವರ್ಯಾರು, ಎನ್ನಲಾರದ ದಿವನ ಬರಿದಲಾರು, ಎಕ್ಕಲಾರ ಮದುವೋ, ತಾಯಿಗಳನ್ನು ಕಳೆದುಕೊಂಡು ಅನಾಥನಾಗಿದ್ದಂತ ಈ ತನಿಯನ ಬದುಕಿಗೆ ಊರಿನ ಜನರೇ ಆಸರೆಯಾಗಿ ನಿಲ್ಲುತ್ತಾರೆ ಎಂಬುದಾಗಿ ಕನಸನ್ನು ಕಂಡೆ. ನನ್ನ ಕನಸು ಕೂಡ ನುಚ್ಚು ನೂರಾಯಿತಲ್ಲ. ಹೊಟ್ಟೆ ಹಸಿವನ್ನು ತಾಳಲಾಗದೆ ಮನೆಗೆ ಹೋಗಿ ಅಮ್ಮ ಅಣ್ಣ ಒಂದು ತುತ್ತು ಅನ್ನವನ್ನು ನೀಡಿ ಎನ್ನುವುದಾಗಿ ಕೈ ಚಾಚಿ ಬೇಡಿದ್ದರಾದ್ರೆ ಪಚಾರಿಸುವುದಕ್ಕೆ ಮುಂದಾದರು, ಹೊಡೆಯುವುದಕ್ಕೆ ಮುಂದಾದರು. ನನ್ನನ್ನು ಮುಟ್ಟಿದಂತ ಜನರೆಲ್ಲರೂ ಚೀ ಹೊಲಸು ಪಂಚಮ ವರ್ಗದಲ್ಲಿ ಹುಟ್ಟಿದಂತ ಪಾಪಿ ನೀನೆನ್ನುವುದಾಗಿ ಆಡಿಕೊಳ್ಳುವುದಕ್ಕೆ ಮುಂದಾದ್ರು. ಯಾರಿಲ್ಲದಂತ ನನಗೆ ಊರಿನವರೇ ಆದರಾಗಿರಬೇಕಿತ್ತು. ಅವರೂ ಕೂಡ ನನ್ನ ಕೈ ಬಿಟ್ರು. ಹೆಚ್ಚೇನು ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ತುಂಡು ಬಟ್ಟೆ ಕೊಡದೆ ಎನ್ನ ಕೊರಳಿಗೆ ಕೈ ಹಾಕಿ ಹೊರ ನೂಕಿದರು. ಈಗ ಮಾನವನ್ನು ಮುಚ್ಚುವುದಕ್ಕಾಗಿ ಮಾಡಿದ್ದಾದ್ರಿ ಏನು? ವಸನವಿಲ್ಲದೆ ಜನರ ಎದುರಲೇ ವಸನವಿಲ್ಲದೆ ಜನರ ಎದುರಲಿ ಒದೆದು ಊರಿನವರು ಹೊರದೂಕಿದ ಮೇಲೆ ಈ ಕಲಿಯನ ಬದುಕಿಗೆ ಆಧಾರವಾಗಿ ಯಾರೂ ಇಲ್ಲ ಎಂಬುದಾಗಿ ಭಾವಿಸಿ ಊರನ್ನು ಬಿಟ್ಟು ಹೊರ ನಡೆದೆ. ಹಸಿವನ್ನು ತಾಳಲಾಗದೆ ಎಲ್ಲಿಗೆ ಹೋಗಲಿ, ಯಾರ ಎದುರನ್ನು ಹೋಗುವುದಕ್ಕೂ ಮಾನ ಎನ್ನುವುದು ಜಾಗೃತಗೊಳ್ಳುತ್ತಾ ಇದೆ. ಹೋಗುವುದಕ್ಕೂ ನಾಚಿಕೆ ಆಗುತ್ತಾ ಇದೆ. ಏನು ಮಾಡಲಿ? ಯಾರಿಲ್ಲದಂತ ನನ್ನ ಬದುಕಿಗೆ ಭೂಮಿಯೇ ಆಧಾರ, ಆಕಾಶವೇ ನೆರಳು ಎನ್ನುವುದಾಗಿ ಭಾವಿಸಿಕೊಂಡು ಇತ್ತ ಕಡ ಬಂದೆ. ಮಾನವನ್ನು ಮುಚ್ಚಿಕೊಳ್ಳಕ್ಕಾಗಿ ತಪ್ಪನ್ನು ಕೊಯ್ದು ಮಾಲೆಯನ್ನಾಗಿದ್ದು ಸೊಂಟಕ್ಕೆ ಸುತ್ತಿಕೊಂಡೆ. ಈಗ ಯಾರನ್ನಾದ್ರೂ ಮಾತನಾಡಿಸುವಂತ ಹೇಳಿದ್ರು, ಈ ಕಡೆಯಲ್ಲಿ ಯಾರೂ ಕಾಣ್ತಾ ಇಲ್ಲ.
ಹಾಗಾಗಿ ಮುಳ್ಳಿನ ಗಿಡದ ಹಿಂದೆ ಅಡಗಿ ಕುಳಿತು ಯಾರಾದ್ರೂ ಇತ್ತ ಬರ್ತಾರೆ ನನಗೆ ನಿರೀಕ್ಷೆಯಲ್ಲಿರ್ತೇನೆ. ನೋಡು ಏನಾಯ್ತು ನಿಮ್ಗೆ? ಅಲ್ಲ ಹೊಟ್ಟೆ ಒಂದು ತಲೆ ನೋವು, ಎಲ್ಲಿ ನೋವು ಎಲ್ಲಿಗೂ ನಿಮಗೆ? ಅವರು ಹೊತ್ಕೊಂಡ ತಲೆ ನೋವು ಆಯ್ತಮ್ಮ. ಹೊಟ್ಟೆ ಹಸು ಮಾಡೋದು ನೋಡಿ ನೀನೇ ಕುಡ್ದಿ ಅಂತ ಭಾವಿಸ್ಕೊಂಡೆ. ಇಲ್ಲ ನಾ ಕೆಳಗಿನ ಹೊಟ್ಟೆ ಮಾಡ್ಬೇಕಂಡೆ ಸುಮ್ಮನೆ ಮಾಡಿದ್ದೆ ಮತ್ತೆಂತದ್ದು ನೀನು? ನಮ್ಗೆ ಹೊಸೋತಮ್ಮ ಹೊರಲಿಕ್ಕೆ ಆಗುದಿಲ್ಲ ನೀನು, ಮತ್ತೆಂತದ್ದು ಹೊರದು ನೀನು? ಬಾಳೆಹಣ್ಣು ಕೊಡಮ್ಮ. ಬಾಳೆಹಣ್ಣ ಕೊಂಡ ಕೊಂಡಿಲ್ಲ ಎಲ್ಲಿದ್ ಬಂದ? ನೀ ಕೊಡ್ತೇನೆ ಹೇಳಮ್ಮ. ಅದು ಮಾರಾಟ ಆಯ್ತಾ? ಇಲ್ಲಮ್ಮ. ಮತ್ತೆ ಮಾರಾಟ ಆದ್ಮೇಲೆ ಅಂತ ಹೇಳಿದಲ್ವಾ? ನಿನ್ಗೆ ಅದನ್ನೇ ಹೊರಲಿಕ್ಕೆ ಆಗುದಿಲ್ಲ ಅಂತ ನೀನು ಈ ರೀತಿ ಮಾಡಿದ್ರೆ ಮತ್ತೆ ಹೇಗೆ ಮುಂದೆ ಹೋಗಬೇಡ. ಮತ್ತೆ ಸ್ವಲ್ಪ ಕುಡು ಅಮ್ಮ. ಹೊತ್ಕೋ ಪ್ರಾರ್ಥನೆ ಮಾಡಿ ಕುಡಿಯುವುದೊಂದು ಬಿಟ್ರೆ ಎಂತ ಕುಡಿಯುವುದು ಹೊತ್ಕೋ ಪ್ರಾರ್ಥನೆ ಮಕ್ಕಳೆಲ್ಲ ಕುಡಿಬಾರ್ದು ಅದನ್ನ. ಕುಡುಗಾಗ್ದ ನೀವೆಲ್ಲ ಕುಡಿಬಾರ್ದು. ಕುಡಿಲಿಕ್ಕೆ ಅಂತ ಜನ ಬೇರೆ ಇದ್ದಾರೆ. ಹಂಗ ಚೊಲ್ವ ಕುಡುಬೇಡ ಚೊಲ್ವ ಊರಾಗ್ತದಲ್ಲ. ಹೌದಮ್ಮ. ಆದ್ರೆ ಅಮ್ಮ ಮತ್ತೆ ಹೊಟ್ಟೆಗೆ ನಿನ್ಗೆ ಹೊಟ್ಟಿ ಬೇಕಮ್ಮ. ಹೊಟ್ಟೆ ಬೇಕಲ್ಲ. ಯಾರಾದ್ರೂ ಒಂದು ತುತ್ತು ಅನ್ನ ನೀಡಿ ಅಮ್ಮ. ಅಮ್ಮ ನಿನ್ನೊಟ್ಟಿಗೆ ಒಂದಿಲ್ಲ ಭೂತ ಇತ್ತಮ್ಮ. ಅಮ್ಮ ಭೂತ ಅಮ್ಮ. ಯಾರಮ್ಮ ಭೂತ? ಅಮ್ಮ ಕಾಣಮ್ಮ. ಯಾರೋ ಭೂತಮ್ಮ. ಭೂತ ಅಲ್ವೋ? ಯಾರೋ ಕೂಗ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಯಾರಿರ್ಬೋದು? ಇದು ಯಾವುದೋ ಮಕ್ಕಳಮ್ಮ. ಹಾ ಮಕ್ಕಳು ಸೋದ. ಹೌದೌದು ಮಕ್ಕಳು ಸೋದ. ಅಮ್ಮ ಹೆಣ್ಣ ಗಂಡ ಕೊಂಡ್ಕೊ ಬರ್ತೇವೆ. ಇಷ್ಟೊತ್ತಿಗೆ ಅದು ಬೇಕಾ? ಅದನ್ನೆಲ್ಲ ತಿಳ್ಬೋದ? ಹೆಣ್ಣು ಮಗು ಗಂಡು ಮಗು ಯಾಕೆ ಹೇಳ್ತಾ ಉಂಟು ಈಚೆ ಬರ್ಲಿಲ್ಲ ಬರುವುದಿಲ್ಲ ಯಾಕಂತ ಕೇಳೋದು ಬಿಟ್ಕೊಂಡು ಮತ್ತೆ ಅಮ್ಮ ಹೆಣ್ಣ ಗಂಡ ಕಾಮ ನೀ ಕೇಳ ನೀ ಕೇಳ. ಆ ಕಡೆ ಯಾಕೆ ನಿಂತಿದ್ದಿ? ಬಾ ಈ ಕಡೆ ಬಾ. ನಿಮಗೆ ಮುಖ ತೋರಿಸುವುದಕ್ಕೆ ನಾಚಿಕೆ ಆಗ್ತದಮ್ಮ. ಬ್ಯಾಟಿಸ್ ಮಾಡಿದಮ್ಮ ಹೇಳ್ದೆ. ಅವ ಬಹುಶಃ ಇಂಥೋ ಹೆಚ್ಚು ಕಡಿಮೆ ಮಾಡ್ದ. ಊರಾಗೆಲ್ಲ ಹೊರದಿಲ್ಲ, ಇಲ್ಲಿ ಬಂದು ಹೊಕ್ಕೊಂಡಿದ್ದ. ಎಂತ ಕೊಡ್ನೇನವ ಎಂತ ಹೇಳಿ ನೋಡುವ. ಕೇಳು ಕೇಳು. ಯಾಕೆ ಮುಖ ತೋರಿಸಲಿಕ್ಕೆ ಆಗುದಿಲ್ಲ? ಕೆತ್ತಲ ಇದ್ದೇನಮ್ಮ. ಅಮ್ಮ ಎಂತವಮ್ಮ ಬಟ್ಟೆ ಇಲ್ಲಂತೆ. ಬಟ್ಟೆ ಇಲ್ಲವಮ್ಮ. ಅವ ಬಟ್ಟೆ ಇಲ್ಲದೆ ಹೆಂಗಿದೆ? ಎಂತ ಕೋರುದಿಲ್ಲ. ಎಂತೂ ತೋರುದಿಲ್ಲ. ಅವ ಹೇಳ್ದಾರಮ್ಮ ಬಟ್ಟೆ ಇಲ್ಲದೆ ಹೆಂಗಿರ್ತದೆ ಅಮ್ಮಂಗೆ ಗೊತ್ತಿದ್ದಮ್ಮ. ಸಣ್ಣ ನಂದಮ್ಮ. ಅವ್ನಿಗೆ ಬಟ್ಟೆ ಬೇಕೀಗ. ಬಟ್ಟೆ ಈಚೆ ಬರ್ಬೇಕು ಅಂತಂದ್ರೆ ಬಟ್ಟೆ ಕೊಡ್ಬೇಕಲ್ಲ. ಅವನಿಗೆ ಒಂದು ಬಟ್ಟೆ ತಗೊಂಡು ಕಟ್ಟಿದ ಬಟ್ಟೆ ಇಲ್ಲ ಅಂತ ಅಳ್ತಾ ಇದ್ದಾನೆ. ನಾನೆಲ್ಲ ಆಯ್ತು ಬರಲ್ಲ. ಹೌದಾ? ಅವನಿಗೆ ಬಟ್ಟೆ ಬೇಕಲ್ಲ ಈಗ. ಬಟ್ಟೆ ಎಂತ ಮಾಡಿ ಎಂತ ಮಾಡುದು? ಇದು ಕೊಡಿ. ಆಗ್ಲಿ ಈಗ ನಿಂತಾಗ ಆಮೇಲೆ ಕೊಡ್ತೇನೆ. ಈಗ ಕೊಡುವ. ಕೊಡೋಣ ನಾವೇ ಕೊಡ್ತೀವಿ. ಅವನು ಈಚೆ ಅವ್ನು ಬಟ್ಟೆ ಗೊತ್ತಿಲ್ಲ. ಪಾಪ ಅಲ್ವೇನೋ. ಕೊಡುದಿಲ್ವಾ? ಕೊಡುದಿಲ್ಲ. ನಾ ಕೊಡುದಿಲ್ಲ. ನಾ ಕೊಡುದಿಲ್ಲ. ಕೊಡುದಿಲ್ವಾ? ಕೊಡುದಿಲ್ಲ. ಕೊಡುದಿಲ್ವಾ? ನಾ ಕೊಡುದಿಲ್ಲ. ನಂದು ಕೊಡಂತ ಬೇಡ, ನನ್ನ ಹತ್ರ ಬೇರೆ ಉಂಟು. ನೀನಂತ ಕೊಡು. ಅಮ್ಮಂದ ನನ್ನ ಮುಂದ ನಿನ್ನ ಕೊಡುದಿಲ್ಲ. ನನ್ನ ಮುಂದ ನೀ ಅಂತ ತಗೊಂಡಿಲ್ಲ. ನೀನಪ್ಪ ಇದು ಬೇರೆ. ಇದು ನಿಂದಮ್ಮ.
ಬೇಡ. ನೋಡು ಹಾಗೆಲ್ಲ ಹಠ ಮಾಡಬಾರ್ದು. ಇಲ್ಲ ಅಂತ ಹೇಳಿದವರಿಗೆ ಏನಾದ್ರೂ ಇದ್ದದನ್ನು ಕೊಡ್ಬೇಕು, ಕೊಡುವ ಅಭ್ಯಾಸ ಇಟ್ಕೊಳ್ಬೇಕು. ಅವನಿಗೆ ತಕೊಂಡು ಆಗ್ತಿಲ್ಲ ತಗೊಳ್ಳಿ ಪಾಪ ಅವನಿಗೆ ಏನಿಲ್ಲ ಹಾಗಾಗಿ. ಅದಕ್ಕೆ ಕೂಡ ಬರ್ತಿಲ್ಲ. ಜಗವ ಬೆಳಗುವ ರವಿಯ ಪ್ರಭೇಗ ಬಾಲನ್ಯಾರಿನುತ ಬಾಲನ್ಯಾರಿನುತ ನಿನ್ನ ನೋಡಿದ್ರೆ ಆಶ್ಚರ್ಯ ಆಗ್ತಾ ಉಂಟು. ನಿನ್ನ ಮುಖದ ವರ್ಚಸ್ಸು ಜಗವನ್ನ ಬೆಳಗುವಂತ ಸೂರ್ಯ. ಹೇಳು 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 ಮಾನ ಮುಚ್ಚಿಕೊಂಡಿದ್ದಾನೆ, ಅದನ್ನು ಎಳೆಯುದ ಎಲ್ಲ ಇತ್ತಮ್ಮ. ಜಗವನ್ನು ಬೆಳಗುವಂತ ಸೂರ್ಯ ಯಾವ ರೀತಿ ಬೆಳಗ್ತಾನೋ ಅದೇ ರೀತಿ ನಿನ್ನ ಮುಖದ ವರ್ಚಸ್ಸು ಯಾವ ರೀತಿ ಬೆಳಗ್ತಾ ಉಂಟು. ಎಂತವರ ಮನವನ್ನು ಸೆಳೆಯುವ ಹಾಗುಂಟು ನಿನ್ನ ಮುಖ. ಈ ಇಷ್ಟು ಚಂದದ ಮುಖ, ಈ ರೀತಿ ನಿನ್ನ ಮೈಕಟ್ಟು, ಇಂಥ ಮೈಕಟ್ಟು ನಿನ್ನಲ್ಲಿರುವಾಗ ಆ ಕಡೆ ಒಂದು ಇದೆಯಲ್ಲ, ನನ್ನಷ್ಟು ಚಂದ ಇಲ್ಲ. ನನ್ ಚಂದ ಗೊತ್ತಿಲ್ಲ. ನೀನು ಅದನ್ನಲ್ಲಿ ಹೇಳ್ಬೇಕು, ನೋಡಿದ್ರೆ ಗೊತ್ತಾಗುದಿಲ್ವಾ? ಇದು ಬೇಕಮ್ಮ. ನೀನ್ ಯಾಕೆ ನೀನ್ ಯಾರು? ನಿನ್ನ ತಂದೆ ತಾಯಿ ಯಾರು? ಇಲ್ಲಿ ಯಾಕೆ ಮರೆಯಿಸಿ ನಿಂತಿದ್ದಿ? ಈ ಸ್ಥಿತಿ ನಿನ್ನ ಪಾಲಿಗೆ ಹೇಗೆ ಬಂತು? ಸಂಪೂರ್ಣ ವಿಷಯ ಹೇಳ್ತೀಯ? ಏನಂತ ಹೇಳಿ ಸಣ್ಣ ತಾಯಿ ಒಡಲ ಹೊರೆಯ ಮುಂದೆ ಪದವು ಕಾಣಿದ ಒಡಲ ಹೊರೆಯ ಮುಂದೆ ಪದವು ಕಾಣಿದ ಅಮ್ಮ ಏನಂತ ಹೇಳಿ ಅಮ್ಮ? ಇದೇ ಪ್ರಶ್ನೆಯನ್ನು ಕೊಟ್ಟಿ ಕೊಟ್ಟಿ ನಾಕಂಡದಮ್ಮ. ಕೂತ್ಕೊಳ್ಳಿ. ಇದೇ ಪ್ರಶ್ನೆಯನ್ನು ಬೇರೆಯವರ ಮನೆ ಮಕ್ಕಳಲ್ಲಿ ಪ್ರಶ್ನೆ ಮಾಡಿದ್ದದಾದ್ರೆ ಸಂತೋಷದಿಂದ ಪಟಪಟನೆ ಇರುವುದಕ್ಕೆ ಉತ್ತರ ಕೊಡ್ತಾರೆ. ಯಾಕಂತಂದ್ರೆ ಹೇಳಿಕೊಳ್ಳುವುದು ಉಂಟು, ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಹಿನ್ನೆಲೆ ಇರ್ತದಮ್ಮ. ಹಾಗಂತ ನನಗೆ ಹೇಳುವುದಕ್ಕೆ ಏನೂ ಇಲ್ಲವಮ್ಮ. ಅಪ್ಪ ಅಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಯನ್ನು ಕಳೆದುಕೊಂಡಿರುವಂತ ಅನಾಥನಮ್ಮ ನಾನು. ಎಂತ ಮನುಷ್ಯ ಮನೆ ಕೊರಿಕಾಲ ಹೆಗ್ಗುಳ ಅಮ್ಮನ ಹುಟ್ಟ ಹುಟ್ಟ ಗುಳುಮ ಅಮ್ಮ. ತಂದೆ ತಾಯಿಗಳನ್ನು ಕಳೆದುಕೊಂಡಂತ ಈ ಅನಾಥನಿಗೆ ಊರಿನವರೇ ಆಧಾರವಾಗಿರ್ತಾರೆ. ಒಂದು ತುತ್ತಿನ ಅನ್ನವನ್ನು ಭಿಕ್ಷೆ ನೀಡುತ್ತಾರೆ ಎಂಬುದಾಗಿ
ಅವರ ಮನೆ ಎದುರಲ್ಲಿ ಬೇಡಿದೆ ಅಮ್ಮ. ಒಂದು ತುತ್ತು ಅನ್ನವನ್ನು ನೀಡುವ ಬದಲು ಮಾನವನ್ನು ಮುಚ್ಚಿಕೊಳ್ಳದಕ್ಕೊಂದು ತುಂಡು ಬಟ್ಟೆಯನ್ನು ಕೊಡದೆ ನನ್ನ ಕೊರಳಿಗೆ ಕೈ ಹಾಕಿ ಹೊರನೂಕಿದರು. ಯಾರಿಲ್ಲದಂತ ನನ್ನ ಬದುಕಿಗೆ ಯಾರಿದ್ದಾರೆ ಎಂಬುದಾಗಿ ಅಳುವುದಕ್ಕೂ ಅಮ್ಮನ ಮಡಿಲು ನನಗಿಲ್ಲ, ನಗುವುದಕ್ಕೂ ಅಪ್ಪನ ಹೆಗಲು ನನಗಿಲ್ಲ. ಯಾರಿಲ್ಲದಂತ ನನಗೆ ಯಾರಿದ್ದಾರೆ ನನಗೆ ಯೋಚನೆ ಮಾಡುತ್ತಾ ಮಾಲವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಸೊಪ್ಪನ್ನ ಸೊಂಟಕ್ಕೆ ಸುತ್ತುಕೊಂಡು ಮುಳ್ಳಿನ ಗಿಡದ ಅಡ್ಡ ನಾನು ಅಡಗಿ ಕುಳಿತುಕೊಂಡವ. ನಿಮ್ಮ ಧ್ವನಿ ಕೇಳಿತಮ್ಮ, ಅದಕ್ಕಾಗಿ ವಸನವನ್ನು ಬೇಡಿದೆ. ಮಾನವನ್ನು ರಕ್ಷಣೆ ಮಾಡಿದವರು ನೀವು. ಇನ್ನು ಮುಂದೆ ಈ ಧ್ವನಿಯನ್ನು ಪ್ರಾಣವನ್ನು ನೀವೇ ರಕ್ಷಣೆ ಮಾಡ್ಬೇಕಮ್ಮ. ಯಾರು ಇಲ್ಲ ನಿನ್ನ ಮಾಲಿಗೆಯನ್ನು ನಾನಿದ್ದೇನೆ, ಆಶ್ರಯ ನಾನು ಕೊಡ್ತೇನೆ. ನಿನಗೆ ಏನೆಲ್ಲ ಬೇಕು ಎಲ್ಲವನ್ನೂ ನಾನು ಒದಗಿಸಿ ಕೊಡ್ತೇನೆ. ನಮ್ಮ ಮನೆಯಲ್ಲಿ ನೀನಿರ್ಬೋದು. ಈಗ ಅವನು ಎಂತ ಯಾರು ಇಲ್ಲ ಅಂತ ಅವನಿಗೆ, ಯಾರಿಲ್ಲ. ಹಾಗಾಗಿ ನಮ್ಮನೆಗೆ ಬರ್ಲಿ. ನಮ್ಮನೆ ಬರೋದು ಬೇಡವ. ಯಾಕೋ ಅವನು ಸರಿ ಇಲ್ಲವ. ಸರಿ ಇಲ್ಲ ಆದ್ರೆ ಸರಿ ಇಲ್ಲ ಏನಾಯ್ತು ಅವನಿಗೆ? ನೀ ಕಾಣ ಅವನು ಹುಟ್ಟಿದ ತಕ್ಷಣ ಅಪ್ಪಯ್ಯ ಅಮ್ಮನ್ ತಿಂದ. ಅದೇ ನೀ ಕರ್ಕೊಂಡು ನೀನ್ ತಿಂದ್ರ ಅಂತ ಮಾಡುದು. ನಂಗ ಅಮ್ಮ ಯಾರು ತಿಂದಲ್ವ ತಿನ್ಲಿಕ್ಕಾಗ್ತದ? ಅಂದ್ರೆ ತಂದೆ ತಾಯಿಯಿಂದ ಕಳೆದುಕೊಂಡಿದ್ದಾನೆ. ಹೌದು, ಸಿಕ್ಕುದಿಲ್ಲ ಸಿಗುವುದಿಲ್ಲ. ಅವ ಬೇಡ. ಯಾಕ ಈಗ ನಂಗೆ ಒಬ್ಬರಿಗೆ ತಿಂತಿದ್ದು ದೊಡ್ಡ ಅವ ಬಂದ್ರ ನಂಗೆ ತಿಂಗು ಕಡಿಮೆ ಆಗ್ತಿದೆ ಅಮ್ಮ. ಅದಕ್ಕೆ ಬೇಡ ಅಂತ ಹೇಳುದ? ಅಷ್ಟ ಅವನು ಅತ್ತಿ ಕಾಣಮ್ಮ ನೀಂಗೆ ಸಮಾತಕ್ಕಂತ ಬೇಡ. ಹೌದಾ? ಹಾಗಿದ್ರೆ ಹೆಚ್ಚಿ ತಗೊಳ್ಳುದಂತವ ನಿನ್ ಹೊಟ್ಟೆ, ಅದಕ್ಕೆ ತಗೊಳ್ಳುದಿಲ್ಲ. ಹೌದಾ? ಏನಾದ್ರು ನಿನಗೆ ಕಡಿಮೆ ಮಾಡುದಿಲ್ವೋ? ನಿನಗೆ ಕಡಿಮೆ ಮಾಡುದಿಲ್ಲ. ಬೇಡ ಬೇಡ ಅಂತ ಹೇಳ್ಬೇಡ. ಪಾಪ ಅವನಿಗೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಅನಾಥ ಅಂತ ಹೇಳ್ತಾ ಇದ್ದಾನೆ. ಅವನಿಗೊಂದು ಆಚರಣೆ ಕೊಡ್ಲಿಕ್ಕೆ ನಮ್ಗೆ ಆಗುದಿಲ್ವಾ? ಇವನೇ ಆಗ್ತಿದ್ದ ನೀನು ನನ್ನ ಮಗ ಚೆನ್ನೈ ಎನ್ನುವುದಾಗಿ. ಇನ್ನು ಮುಂದೆ ನನಗೆ ಅಣ್ಣಯ್ಯ. ಅಣ್ಣಯ್ಯ ಯಾಕೆ? ಅವ ಎಂತ ಅಲ್ಲವ ಅಣ್ಣ ನಾಯಿ ಅಂದವ. ಹಾಗೆ ಹೇಳಿದ್ದನು ಅಣ್ಣಯ್ಯ ಅಂತ ಹೇಳಿ. ಅಣ್ಣಯ್ಯ ಅವ ಈಗಲೇ ಇಲ್ಲಿ ಹಿಂಗೆ ಹೇಳ್ತಾ ಮನೆ ಹೋಗಿ ಹಂಗ ಹೇಳ್ತಾ. ಹಾಗಲ್ಲ ಹಾಗಲ್ಲ, ಸರಿಯಾಗಿ ಕೇಳು. ಅಣ್ಣ ಅಯ್ಯ ಗೌರವ ಕೊಟ್ಟಿದ್ದ ನೀನಂತೂ ಕೊಡುವುದಿಲ್ಲ. ಅವನು ಹೇಳಿ ನಿನ್ನ ಚಿಕ್ಕವನು ಆದ್ರೂ ನೀನು ಗೌರವ ಕೊಡ್ತಾ ಇದ್ದ. ಅಮ್ಮ ನಿನಗೆ ಆಶಯ ನಾನು ಕೊಡ್ತೇನೆ, ಆದ್ರೂ ನಿನ್ನಲ್ಲಿ ಮಾತು ಕೇಳ್ತೇನೆ. ಏನಮ್ಮ ಬೇಸರ ಮಾಡಿಕೊಳ್ಬಾರ್ದು. ನನಗಾಗಿ ನಾನು ಕೇಳುವುದಲ್ಲ, ನಮ್ಮವರು ಅದೆಷ್ಟೋ ಮಂದಿ ಇದ್ದಾರೆ. ಹಾಗಾಗಿ ಅವರಿಗಾಗಿ ನಾನು ಕೇಳ್ತಾ ಇರುವುದು. ನಿನ್ನ ಮನೆಗೆ ಬಂದಾಗ ನಮ್ಮವರೆಲ್ಲ ಬಂದು ಆತ ಯಾವ ಕುಲದವನು ಅಂತ ಕೇಳಿದ್ರೆ ಅವರಿಗೆಲ್ಲ ಉತ್ತರ ಕೊಡಬೇಕು ತಾನೆ. ಹಾಗಾಗಿ ಯಾವ ಕುಲದವನು ಅಂತ ಹೇಳ್ಬೋದಾ? ಕುಲದ ಬಗ್ಗೆ ನಾನು ಹೇಳ್ತೇನಮ್ಮ. ಹಾಗಂತ ಮಧ್ಯದಲ್ಲೇ ನೀವು ನನ್ನನ್ನು ಕೈ ಬಿಟ್ಟು ಹೋಗ್ಬಾರ್ದಮ್ಮ. ಇಲ್ಲ ಕಂದ, ನಾನು ಆ ರೀತಿ ನಿನ್ನನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ನಾ ಬಿಡುವುದಿಲ್ಲ. ಅಮ್ಮ ನೀವು ಹಣಿತಾರೆ ಮೊದಲೇ ಪ್ರಶ್ನೆ ಅವನೇ ಹೊಡಿತೇನೆ. ಕೇಳಿದವ್ರಿಗೆ ಉತ್ತರ ಕೊಡುವ
ಉತ್ತರ ಕೊಡ್ಬೇಕು ತಾನೆ. ಸರಿಯಮ್ಮ. ಹಾಗಾಗಿ ನಾನು ಕೇಳ್ತಾ ಇರುವುದು, ಹ್ಮ್. ನಿನ್ನನ್ನು ಬಿಡುವುದಿಲ್ಲ, ನಾನು ಆಶ್ರಯ ಕೊಡ್ತೇನೆ. ಹಾ. ಯಾವ ಜಾತಿ ಆದ್ರೂ ನಾನು ಸಹ ಆ ರೀತಿ ಭಾವಿಸುವುದಲ್ಲ. ಹಾಗಾದ್ರೆ ನಾನು ಧೈರ್ಯದಿಂದ ಹೇಳ್ತೇನಮ್ಮ, ಪಂಚಮ ವರ್ಗಕ್ಕೆ ಸೇರಿದವನು ನಾನಮ್ಮ. ಗೊತ್ತಾಗ್ಲಿಲ್ವಲ್ಲ? ಹ? ಗೊತ್ತಾಗುದು ಬೇಡ, ನಿನ್ನ ಬಾಯಿಗೆ ಬಿದ್ರೆ ಮತ್ತೇನಿಲ್ಲ ಮತ್ತೆ. ಅಮ್ಮ, ಅಂದ? ಇದು ತನಕ ನನ್ನ ಬದುಕಿಗೆ ಯಾರೂ ಇಲ್ಲ ಎಂಬುದಾಗಿ ನಾನು ಭಾವಿಸಿದವ. ಬಿದ್ದರೆ ಎತ್ತುವವರಿಲ್ಲ, ಅತ್ತರೆ ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಕೈಗಳಿಲ್ಲ. ನಾಳೆ ದಿವಸ ನಾನು ಬಿದ್ದು ಸತ್ತರೆ ನನಗಾಗಿ ಒಂದು ತೊಟ್ಟು ಕಣ್ಣೀರು ಹಾಕುವುದಕ್ಕೂ ಯಾರೂ ಇಲ್ಲ ಎಂಬುದಾಗಿ ಭಾವಿಸಿದವ. ಕಂದ, ಇನ್ನು ನಿನ್ನ ಪಾಲಿಗೆ ಯಾರೂ ಇಲ್ಲ ಎಂಬುದಾಗಿ ಯೋಚನೆ ಮಾಡಬೇಡ. ನಾವಿದ್ದೇವೆ. ಹೇಳದಿದ್ರೆ ಹಾಗೆ ಅಂತೂ ನಿನ್ನ ಹಾಗೆ ಅರ್ಥ ಮಾಡುವುದಿಲ್ಲ, ಗೊತ್ತಾಯ್ತಾ? ನೀನು ಈಗ ಹೇಳಿದ ಇನ್ನೊಂದು ಗಳಿಗೆ ನೆನಪಿರುವುದಿಲ್ಲ ನಿನಗೆ. ಅಮ್ಮ, ಹೇಳದಂತ ಹೇಳುವುದಿಲ್ಲ. ಹಾಗಂತ ನಿಮ್ಮ ಜೊತೆಗೆ ನಾನು ನಿಮ್ಮ ಮನೆಗೆ ಬರ್ತೇನೆ. ಹೌದಾ? ಅದೇ ರೀತಿಯಲ್ಲಿ ನನ್ನ ಅಣ್ಣನಿಗೆ ಬೇಸರ ಮಾಡಲಾರೆ. ನೋಡಿದ್ದೇನೆ, ನೋಡ ನೋಡ. ಅನ್ನಷ್ಟು ಹುಷಾರಿಲ್ಲ. ಹೌದಾ? ಈಗ ಕಣ್ಣು ಮಾರಾಟ ಮಾಡ್ಲಿಕ್ಕೆ ಹೋಗ್ಬೇಕು. ಆದಷ್ಟು ಬೇಗ ಹೋಗುವ. ನಿಮ್ಮ ಮನೆಯಲ್ಲಿ ಊಟ ಮಾಡಿದಕ್ಕಾಗಿ ಏನಾದ್ರೂ ಒಂದು ಕೆಲಸ ಮಾಡ್ತಾ ಕೆಲಸ ನೀನಪ್ಪ ಐತೆ, ಹೇಳಿದ ಕೆಲಸ ಮಾಡುದಿಲ್ಲ. ಒಂದ್ ಕೆಲಸ ಮಾಡ, ಕೆಲಸ ಕೊಡ, ಕೆಲಸ ಕೊಡ, ಕೆಲಸ ಸಮ ಕೆಲಸ ಕೊಡ. ಸಮ ಕೆಲಸ ಕೊಡುದು. ನೀ ಎಂತ ಕೆಲಸ ಮಾಡ್ತೀಯ? ಎಲ್ಲ ಕೆಲಸ ಮಾಡ್ತೇನೆ. ಮಣ್ಣು ಹೊಡ್ತೀಯ, ಅಲ್ಲ ಹೇಳಿ ಕೊಟ್ಟರೆ ಮಾಡ್ತೇನೆ. ಗೊಬ್ಬರ ಹೊಡ್ತೀಯ. ನೀನೊಂದು 4 ಗಂಟೆಗೆ ಹೋರ, ಆಮೇಲೆ ಅವನು ಹೋಗ್ತಾನೆ. ನಾ ಸಣ್ಣ ಕೊಡ್ಲಿಕ್ಕೆ ಆಗುದಿಲ್ವಾ? ನೀ ಮರ ಕೆಲಸ ಮಾಡ್ತೀಯ, ಅಲ್ಲ ಮತ್ತೆ ಕೆಲಸ ಹೋಗಕ್ಕಾಗ್ತದೆ ಇದರಿಂದ. ಚಿಕ್ಕರು ಮಾಡ್ತೀಯ. ಈಗ ಅದರಲ್ಲಿ ಇರುವುದೆಲ್ಲ ಮಾರಾಟ ಮಾಡ್ಬೇಕು. ಹೊತ್ಕೋದು. ನಾನು ಯಾರ? ನಾನು ಅಣ್ಣಯ್ಯ. ಅವನು ತಮ್ಮಿದ್ದ ಹೊತ್ಕೋತ. ಕೈಗಳೇನಾಯ್ತು ನಿಮ್ಗೆ? ಹಾಗೆ ಆಗ್ತಾನೆ. ಹೌದಾ? ಅವ ಇವಾಗ ಬರ್ತಾ ಇದ್ದ, ಪಾಪ ಅವನಿಗೂ ಹೊಸಿಗೆ ಆಗ್ತಾ ಉಂಟು. ಅಮ್ಮ, ಅವನು ನಿಂಗೆ ಮಂದಿ ಸಮಸ್ತ ಅದಕ್ಕೆ ನೀನು ನಂಗೆ ದಡ್ಡ ದಡ್ಡ ಅಂತ. ಏನಾಯ್ತು ಈಗ? ಅವನು ಅಂತ ಅಂದ, ಕೆಲಸ ಮಾಡ್ತೆ ಅಂದ. ಇವಾಗ್ಲೇನು ಪರೀಕ್ಷೆ ಮಾಡುವಮ್ಮ. ಈಗಲೇ ಕೆಲಸ ಕೊಡುವುದಾ? ಹಾ, ಪರೀಕ್ಷೆ ಮಾಡಿ ಕಡಿಕ್ ಕೊಡುವ. ಬೇಡವಾ? ಈಗ ನಿನ್ನ ಹೆಸರು ಹಿಡ್ಕೊ. ನಂಗೆ ನೀ ಬಾಳೆಹಣ್ಣು ಬಂದು ಕೊಡು. ಅಮ್ಮ, ಅಣ್ಣನಿಗೆ ಬೇಸರ ಆಗುದು ಬೇಡ. ಕೆಲಸ ನಾನೇ ಮಾಡ್ತೇನೆ, ಅದನ್ನು ನಾನೇ ಹೊರ್ತೇನೆ. ಅವನಿಗೆ ಇದು ಬುದ್ಧಿ, ಅಮ್ಮನಿಗೆ ನಿನ್ಗುಂಟಾ? ನಿನ್ಗುಂಟೇನು? ಪಾಪ ಅಲ್ಲಮ್ಮ. ಎಂತ ಪಾಪ? ಮಾತಲ್ಲ, ಪಾಪದ ಮಾತಲ್ಲ, ಇಂತ ಮಾತಾಡು. ಪಾಪಂತೆ. ಹೊತ್ಕೋ, ಹೊತ್ಕೋ. ಎಂತೆಲ್ಲ ಹಾಕಯ್ಯ. ಬೆಳಿಗ್ಗೆ ಹೋದ್ರೆ ಮನೆಗೆ ಬರುವ ಹೊತ್ತು ಯಾವುದು? ಇನ್ನು ಹೊತ್ತೆ ಹೊತ್ತು. ಇಷ್ಟೊತ್ತಾಗ್ತಿದ್ದಿ. ಹೌದು. ಹಾ, ಕಣ್ಣುಟ್ಟು ಬೇಗ ಮಾರಾಟ ಆಗ್ತಾ ಇಲ್ಲ ಇದು. ಆಗುದಿಲ್ಲ. ಇವತ್ತು ನೋಡಿದ್ಯಾ ಎಷ್ಟು ಬೇಗ ಕಣ್ಣು ಮಾರಾಟ ಆದದ್ದು? ಮತ್ತೆ ಅಲ್ವಾ? ಹೌದಮ್ಮ. ಯಾಕೆ ಹೇಳು? ಯಾಕೆ ನಾ ಬಂದಿನಲ್ಲ, ನಾವು ಬಂದ್ರೆ ಹಂಗೆ ಮಾಡಿ ಎಂತದ ಹಾಗೆ? ಮತ್ತೆ ಬೇಗ ಇದ್ದಾರೆ. ಬೇಕಾದದ್ದು ಹಾಗೆ. ಹಾಗೆ ನೀನ್ ಬಂದದ್ದಲ್ಲ, ಮತ್ತೆ ತನಿಯೇ ನಮ್ಮ ಜೊತೆಯಲ್ಲಿ ಇರುವುದರಿಂದ. ಅವನ ಹೌದು. ಅವ್ನು ಬಂದು ಕಾಲು ಗುಣ ಹಾಗೆಯೋ. ನಾ ಬಂದ್ರ ಮೇಲೆ ಅವನು ಚಿಕ್ಕದವ, ಅದಕ್ಕೆ ನಾನ್ ಬಂದದ್ದು. ಆಮೇಲೆ ಇದನ್ನು ನೋಡಿ ಬೇಗ ಮಾರಾಟ ಆಗುದಲ್ಲ. ಯಾವಾಗಲೂ ತಡವಾಗಿ ಬರುವುದರಿಂದ ಅಡುಗೆ ಹಾಗೆ ವಿಶೇಷ ಅಡುಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇತ್ತು. ಇವತ್ತು ಬೇಗ ಬಂದಿದ್ದೇವೆ. ಹೌದಮ್ಮ. ಬೇಗ ಒಳ್ಳೆ ವಿಶೇಷ ಅಡುಗೆ ಮಾಡ್ತೇನೆ ಇವತ್ತು ನಿಮ್ಗಾಗಿ. ಅಡುಗೆ ಮಾಡ್ತೆ? ಹೌದು. ಅಮ್ಮ ಎಂತ ಅಡುಗೆ ಮಾಡ್ತೇವ? ಏನ್ ಮಾಡುವುದು? ಅಮ್ಮ ಹೊಡಿ ಚಟ್ನಿ ಮಾಡಮ್ಮ. ಹುಡಿ ಚಟ್ನಿಯ? ಹಾ, ಬೆಳ್ಳುಳ್ಳಿ ಹಾಕ. ಬೇರೆ ಏನಾದ್ರೆ? ಮಂಕಡಿ ಇತ್ತ. ಹೌದಾ? ಬಾಯಿ ಹೊತ್ಕೋ. ನಾವು ಹೊತ್ಕೊಂಡು ಕಡಿಕೆ. ಆದಿತ್ತು, ನಾನು ಅಡುಗೆ ಮಾಡ್ತೇನೆ, ಇವ್ರು ಆಟ ಆಡ್ತಾ ಇರಿ ಆಯ್ತಾ? ಹೊಡೆಯ. ಅಣ್ಣ ಅಣ್ಣ
ಇವಾಗ ಒಂಚೂರು ವರ್ಷ ಗೊತ್ತಾಗ್ಲಿಲ್ಲ. ವರ್ಷ ಅಂದ್ರೆ ಹೊಡಿತಾರ ನೀವ್ಯಾವ ಬೇಸರ ಆಯ್ತದ? ಬೇಸರ ಆಯ್ತು. ಅಲ್ಲ ಇನ್ನೊಮ್ಮೆ ನಿನ್ನ ಭುಜದ ಮೇಲೆ ಕೈ ಇಡುವುದು ಈಗ ಇಷ್ಟ ಆಯ್ತಲ್ಲ, ಇದು ತಪ್ಪಾಯ್ತು. ಹೊಡಿಲ್ಲ ಅಲ್ಲ ಈಗ ಅಲ್ಲ ನೀನು ಕೈ ಇಡ್ಬೋದು ಅಲ್ಲ. ಸರಿ ಈಗ ಆಟ ಆಡ್ಬೇಕು. ಎಂತ ಆಟ ಆಡುವ? ಯಾವ್ದಾಟ? ನಿಂಗೆ ಯಾವ ಆಟ ಗೊತ್ತಿತ್ತ? ಅಲ್ಲ ನಂಗೆ ಕೆಲವು ಆಟ ಗೊತ್ತುಂಟು. ನೀನ್ ಯಾವ್ದು ಹೇಳಿ ಕೊಡ್ತೀಯ? ನಾನಾ ಈಗ ಚೆಂಡ ಅಲ್ಲ ಎಷ್ಟು ಚಂದದಿಂದ ಆಟ ಹೋಗ್ತಾ ಉಂಟು. ಆಟ ಹೋಗ್ತಾ ಇತ್ತ ಮೋಸ ಮಾಡ್ತೀರಲ್ಲ. ಅಲ್ಲ ಮೋಸ ಏನಾಗಿದೆ? ನಾನು ಗೆದ್ದೆ, ನೀನು ಬಿದ್ದೆ. ಯಾರು ಗೆದ್ದಿದ್ದ? ನಾನು. ಅಲ್ಲ ಮೋಸ ಮಾಡುತ್ತ. ಅಲ್ಲ ಮೋಸ ಏನ್ ಮಾಡಿದ್ದೆ? ಅವ ಹಿಂದಿಂದ ಬಂದು ಯಾವತ್ತಿ ನಿನ್ನ ಅಜ್ಜನ ಭೂತ ಯಾವತ್ತೆ ಮತ್ತೆ ಮೋಸ ಮಾಡ್ತಾ ಇದಾಗುದಿಲ್ಲ. ನಾನೇ ಗೆಲ್ಕ. ಅಲ್ಲ ಬೇಸರ ಮಾಡಿಕೊಳ್ಬೇಡ. ನಮ್ಮಿಬ್ಬರಲ್ಲಿ ಭೇದ ಭಾವ ಉಂಟೇನು? ನೀನು ಗೆದ್ದರೇನು, ನಾನು ಗೆದ್ದರೇನು, ನಾನು ಗೆದ್ದರೇನು, ನೀನು ಸೋತರೇನು? ಆಗುವುದೇ ಇಲ್ಲ. ಅದೇ ನಾನೇ ಗೆಲ್ಬೇಕು. ನೀನೇ ಗೆಲ್ಬೇಕಾದ್ರೆ ಇನ್ನೊಮ್ಮೆ ಆಟ ಆಡುವ. ಇನ್ನೊಮ್ಮೆ ಆಡಿದಂತ ಆಟದಲ್ಲಿ ನೀನೇ ಗೆಲ್ತೀನಿ. ಗೆಲ್ಲದೆ ಇಟ್ಟು ನೀನು ಸೊಟ್ಟು ಆಡಿ ಗೆಲ್ಲುವುದಿಲ್ಲ. ನೀನು ಅಷ್ಟವಲ್ಲ ನಾವು 3 ಸಲ ಹೇಳಿದ ಮೇಲೆ ನೀ ಜಯವಾಗ್ಲಿ ಅಂತ. ನೀ ನನ್ನ ಪಕ್ಷ ಹೌದನ? ಎಲ್ಲಿ ಮಿತ್ರದ್ರೋಹಿ ನೀನು ಗೆದ್ದೆ. ಅಲ್ಲ ನೀನು ಗೆದ್ದದ್ದು ಹೇಗೆ? ನಾನು ಸೋತದಕ್ಕಾಗಿ ನೀನು ಗೆದ್ದದ್ದು. ನೀವು ಎಂತ ಮಾತಾಡ್ತಾ ಮಾರ ಎಂತ ಮಾಡ್ತೀವಿ? ಅಲ್ಲ ನಾನು ಸೋತ ಕಾರಣಕ್ಕಾಗಿ ನೀನು ಗೆದ್ದದಲ್ವೇನು? ನೀನು ಸೋತದ ನೆಗೆದು ಬರ್ತಮ್ಮ. ಅಮ್ಮ ಎಂತ ಇದಮ್ಮ?
ಹೊಡಿತೀಯಾ ಇಲ್ಲಿ ಹೊಡಿತೇನೋ ಯಾ? ಅಮ್ಮ ನಾನು ನಿಮ್ಗೆ ಹೊಡಿತೀನಿ ಜಗಳ ಜಗಳ ಹೇಗೆ ಜಗಳ ಏನ್ ಜಗಳ ಹೇಗೆ ನಿಮ್ಮಲ್ಲಿ ಆಟ ಆಡ್ರಿ ಅಂತ ಹೇಳಿದಲ್ವಾ ಆಟ ಆಡಲು ಹೋಗಮ್ಮ ಏನ್ ಜಗಳ ಆಯ್ತು ಒಂದ್ಸಲ ನಾ ಬಿದ್ದಿದೆ ಹೆಂಗ ಅವ ದೂಡಿದ್ದಮ್ಮ ಅವನಾ ಹೌದಾ ಕಡೆಗೆ ಇವ್ ಹೇಳ್ತಾ ಏನು ಅವನು ಸೋತಿದ್ರಿಂದ ನಾ ಗೆದ್ದಿದ್ದಮ್ಮ ಅದು ನೀನ್ ಗೆಲ್ಬೇಕು ಅಂತ ಆದ್ರೆ ಸೋಲ್ಬೇಕು ತಾನೆ ನಾ ಸೋಲ್ಸಿದ್ದಮ್ಮ ಅವನ್ನ ನಾ ಸೋಲ್ಸಿದ ಅವನು ಸೋತದ್ದು ಹೌದಾ ಸೋತಿದ್ದವ ನೀನ್ ಗೆದ್ದದಲ್ವಾ ಅವ ಹಂಗ ಹೇಳ್ದಲ್ಲ ನಾ ಸೋತದಕ್ಕೆ ನೀನ್ ಗೆದ್ದಿದ್ದಂತ ಅದೇ ಅವನು ಸೋತದಕ್ಕೆ ನೀನ್ ಗೆದ್ದೆ ಅಲ್ಲ ನಾ ಸೋಲ್ಸಿದ್ದವನ್ನ ಹೌದಾ ಈ ಅಮ್ಮನಿಗೆ ಅಲ್ಲ ಅಣ್ಣ ಹೇಳಿದಾಗ ಗೆದ್ದೀರ್ ಹಾ ಗೊತ್ತಾಯ್ತಾ ಈಗ ಆವಾಗ ಹೇಳ್ತಾ ಇದ್ದ ಹೌದಾ ಹೊಸು ಹೊತ್ತಿಗೆ ಬಂದೆ. ಸ್ವಲ್ಪ ತಾವು ಬುದ್ಧಿ ಇರ್ಲಿಲ್ಲ ನಿನ್ಗೆ ಎಂತದ ನೀನು ಅವ್ನ್ ಬುದ್ಧಿ ಸಮಯ ಮಾತು ನಿಂಗೆ ಗೊತ್ತಿಲ್ಲ ನೀನು ಸಾಕು ಆಚೆಗೆ ಅಡುಗೆ ಮಾಡಿಟ್ಟಿದ್ದೆ ಹುಡುಗ ಮಾತು ಊಟ ಹೌದಾ ಹೌದು ನೀ ಮನೆ ಇವಾಗ ಯಾಕೋ ಅಮ್ಮ ನಾ ಮೊದ್ಲು ಒಬ್ಬನೇ ತಿನ್ನ ಈಗ ಇವು ಬಂದ ಅದಕ್ಕೆ ಅವನು ಬಂದು ನಂಗೆ ಕಡಿಮೆ ಆಗ್ತಿದೆ ಮುಂದೆ ನಿನ್ಗೆ ಕಡಿಮೆ ಆಗುದು ನಿನಗೆ ಕಡಿಮೆ ಮಾಡ್ದಿ ಊಟ ಮಾಡ್ದಿ ಎಷ್ಟು ಊಟ ಮಾಡ್ತೀನಿ ನೀ ಅಂತ ಮನೆಗೆ ಹೋಗ ನಿಮ್ಮ ಮನೆ ಕೊಟ್ಟಿ ಮಾತ್ರ ನೀ ಎಷ್ಟು ಊಟ ಮಾಡ್ತಿ ಮಾಡಿದ್ರೆ ನಾ ಇಷ್ಟೇ ಹೌದಾ ನಿನ್ ಕಡಿಮೆ ಮಾಡುದಿಲ್ಲ ಬನ್ನಿ ಊಟ ಹಾ ಬನ್ನಿ ಹೋ ನೀತಿ ನಿಯಮವು ಇಲ್ಲದಂತ ಜಾತಿ ಮತದ ಅನ್ನತೆಯಲ್ಲಿ ಪ್ರೀತಿ ಮರೆತರು ಬಂಧು ಮಿತ್ರರು ಯಾತಗೆಂದೆನು ಬಡವಳು ನಾನು ಸಹ ದೇವರು ದೈವವನ್ನ ನಂಬಿಕೊಂಡು ಬಂದವಳು ನಾನು ಯಾವಾಗಲೂ ದೇವರಿಗೂ ಕೊಡ್ಬೇಕಂತ ಪೂಜೆ ಪುರಸ್ಕಾರ ದೈವಕ್ಕೆ ಸಲ್ಲಿಸಬೇಕಂತ ಪೂಜೆ ಪುರಸ್ಕಾರ ಅದನ್ನೆಲ್ಲ ಸಲ್ಲಿಸ್ತಾ ಇದ್ದೆ ಆದ್ರೆ ತಂಗಿ ನನ್ನ ಮನೆಗೆ ಬಂದ ಮೇಲೆ ನಮ್ಮವರೆಲ್ಲ ನನ್ನ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಅವರಿಂದ ನನ್ನನ್ನೆಲ್ಲ ದೂರ ಇಡ್ತಾ ಇದ್ದಾರೆ ಹಾಗಾದ್ರೆ ಇಷ್ಟಕ್ಕೆಲ್ಲ ಕಾರಣ ಏನು ತನಿಯ ಪಂಚಮ ವರ್ಗದವನು ಏನು ಒಂದೇ ಒಂದು ಉದ್ದೇಶಕ್ಕಾಗಿ ಜಾತಿ 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 ಅಂತ ಹೇಳ್ತಾ ಇದ್ದಾರಲ್ಲ ಯಾಕೆ ಈ ಜಾತಿ ಯಾರಿಗಾಗಿ ಜಾತಿ ನಾನಂತೂ ಈ ಜಾತಿ ಭೇದ ಮಾಡುವುದಲ್ಲ ಎಂಬುದಾಗಿ ನನ್ನ ತನಿಯನ್ನೆಲ್ಲ ನನ್ನ ಮನೆಯಲ್ಲಿ ಇರಿಸಿಕೊಂಡವಳು ಅದ್ಯಾವುದೂ ನನ್ನ ಪಾಲಿಗಿಲ್ಲ ಆದ್ರೂ ಅದ್ರ ಬಗ್ಗೆ ನಾನು ಯೋಚನೆ ಮಾಡುವುದಲ್ಲ ವರ್ಷ ಪ್ರತಿ ಕದ್ರಿ ಮಂಜುನಾಥ ಸ್ವಾಮಿಗೆ ಹೊರೆಕಾಣಿಕೆಯನ್ನು ನೀಡ್ತಾ ಇದ್ದವಳು ನಾನು ಹೊರೆಕಾಣಿಕೆಯನ್ನು ನೀಡ್ಲಿಕ್ಕೆ ಹೊರಟ್ರೆ ಸಾಕು ನಮ್ಮವರೆಲ್ಲ ನನ್ನ ಜೊತೆಯಲ್ಲಿ ಆ ಸ್ವಾಮಿಯ ದರ್ಶನ ಪಡೆಯುವುದಕ್ಕಾಗಿ ಬರ್ತಾ ಇದ್ದವರು ಈ ವರ್ಷ ಹೊರೆಕಾಣಿಕೆ ಇಟ್ಕೊಂಡು ಹೋಗ್ಬೇಕು ಅಂತ ಯಾರಲ್ಲಿ ಹೇಳಿದ್ರು ಸಹ ನನ್ನ ಜೊತೆಯಲ್ಲಿ ಬರ್ತಾ ಇಲ್ವಲ್ಲ ಅದು ಒಬ್ಬರು ಬರುವಂತ ಹೊರೆಕಾಣಿಕೆ ಅಲ್ಲ ವರ್ಷ ಪ್ರತಿ 7 ಮಂದಿ ಬರುವಂತ ಹೊರೆಕಾಣಿಕೆಯಿಂದ ಮಂಜುನಾಥ ಸ್ವಾಮಿಗೆ ನಾನು ನೀಡ್ತಾ ಇದ್ದವಳು ಆದ್ರೆ ಈ ವರ್ಷ ಯಾರೂ ಬರ್ತಾ ಇಲ್ಲ ಹಾಗಾದ್ರೆ ಹೊರೆಕಾಣಿಕೆ ನೀಡದೇ ಇರೋದಕ್ಕೆ ಸಾಧ್ಯ ಇಲ್ಲ ಏನು ಮಾಡ್ಲಿ ಯಾರಲ್ಲಿ
ಅವನಿಂದ ಏನು ಬೇಸರ ಇಲ್ಲ. ಹಾಗಾದ್ರೆ ನಿಮ್ಮ ಎರಡು ಮಕ್ಕಳಾದಂತ ನಮ್ಮಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಲಿಲ್ಲ. ಹಾಗಾದ್ರೆ ಯಾರಿಂದ ಈ ರೀತಿಯಲ್ಲಿ ದುಃಖ? ನಿಮ್ಮ ಮಗ, ನಿಮ್ಮ ಜಾತ ತನಿಯ ನಾನು ಬಂದಿದ್ದೇನೆ. ಏನಂತಮ್ಮ ಹೇಳು? ಕನ್ನ ಬೀಳುವುದೇನು ಮುಂದೆ ನಾನು ಕನ್ನ ಬೀಳುವುದೇನು ಮುಂದೆ ನಾನು ಒಂದು ಮಿತ್ರರಾಗುತ್ತೇನೆ ಏನು? ಒಂದು ಮಿತ್ರರಾಗುತ್ತೇನೆ ಚಂದನಿಂಗಾರಿಗೆ ಮಂಜುನಾಥಗೆ ನೀನೆ ಚಂದನಿಂಗಾರಿಗೆ ಮಂಜುನಾಥಗೆ ನೀನೆ ಎಂದಿಗೂ ಮರೆಯನ್ನಾದವರು ಕಂದ, ಅತಿ ಬಡವರು ನಾವಿದ್ದವರು. ಹೌದು. ನೀನು ಬಂದ ಮೇಲೆ ನಮ್ಮ ಮನೆಯಲ್ಲಿ ಅದೆಷ್ಟೋ ಬದಲಾವಣೆ ಆಗಿದೆ. ಸರಿಯಮ್ಮ. ಉಡುವುದಕ್ಕೆ ಉಣ್ಣುವುದಕ್ಕೇನು ಕಡಿಮೆ ಇಲ್ಲ. ಎಷ್ಟು ಬಡವನು ನಾನಾದ್ರೂ ಸಹ ವರುಷಕ್ಕೆ ಒಮ್ಮೆ ಕದ್ರಿ ಮಂಜುನಾಥ ಸ್ವಾಮಿಗೆ ಮರೆಕಾಣಿಕೆಯನ್ನು ನೀಡ್ತಾ ಇದ್ದವಳು. ವರ್ಷ ಪ್ರತಿ ನೀಡುವುದು, ಹಾಗೆ ಈ ವರ್ಷವೂ ಸಹ ನೀಡಬೇಕಿರುವುದಾಗಿ ಸಿದ್ಧತೆಯನ್ನು ಮಾಡಿಕೊಂಡು ನಾನೇ ಹೊರಟ್ರೆ ಸಾಕು, ನಮ್ಮವರೆಲ್ಲರೂ ನನ್ನ ಜೊತೆಯಲ್ಲಿ ಬರುವರು ಆ ಮಂಜುನಾಥನ ಸ್ವಾಮಿಯ ದರ್ಶನಕ್ಕೆ. ಇಂದು ಏನಾಯ್ತಮ್ಮ? ಇವತ್ತು ಯಾರೂ ಬರ್ತಾ ಇಲ್ಲ ಕಂದ. ಯಾಕಾಗಿ? ಯಾಕಂತ ಹೇಳಿದ್ರೆ ಇದ್ರೆ ಮತ್ತೆ ನೋಡಿಗಲ್ಲ. ಹಾಗಲ್ಲ, ನೀನು ನನ್ನ ಮನೆಗೆ ಬಂದ ಮೇಲೆ ಪಂಚಮ ಕುಲದವರಿನ ಉದ್ದೇಶಕ್ಕಾಗಿ ಅವರೆಲ್ಲವನ್ನ ದೂರ ಇರಿಸಿದ್ದಾರೆ. ಹಾಗಾಗಿ ಅವರು ಯಾರೂ ಬರ್ತಾ ಇಲ್ಲ. ಅದರ ಬಗ್ಗೆ ನಾನು ಯೋಚನೆ ಮಾಡುವುದಲ್ಲ. ವರ್ಷ ಪ್ರತಿ ಕೊಡುವಂತ ಮರಿ ಕಾಣಿಕೆ ಈ ವರ್ಷ ಹೇಗೆ ಕೊಡುವುದು, ಯಾರು ಇಷ್ಟು ಸಣ್ಣ ವಿಚಾರಕ್ಕಾಗಿ ಈ ರೀತಿಯಲ್ಲಿ ಯೋಚಿಸ್ತಾ ಇದ್ದವರ ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಯಾರಿಲ್ಲದಿದ್ದರೆ ಏನಮ್ಮ, ಸಾಕಿ ಸಲಹಿದಂತ ನಿಮ್ಮ ಮಗ ತನಿಯ ನಾನಿದ್ದೇನೆ. ಹೊರ ಕಾಣಿಕೆಯನ್ನು ಹೊರಬೇಕು ತಾನೆ, ಮಂಜುನಾಥನ ಆಲಯಕ್ಕೆ ಮುಟ್ಟಿಸಬೇಕು ತಾನೆ. ನಾನಿದ್ದೇನೆ, ಹೊರ ಕಾಣಿಕೆಯನ್ನು ನಾನು ಹೊರ್ತೇನೆ. ಅವನ ಹತ್ರ ಆಗದೆ ಹೆಸರು ನಾನಿದ್ದೇನೆ. ಕಂದ, ನಿನ್ನಿಂದ ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದ್ರೂ ಈ ರೀತಿ ಯಾಕೆ? ಒಬ್ಬರು ಹೊರಂತ ಹೊರೆ ಕಾಣಿಕೆ ಆದ್ರೂ ನೀನು ಹೊರಬಹುದು. ಮತ್ತೆ ಇದು ಹಾಗಲ್ಲ, 7 ಮಂದಿ ಹೊರುವಂತ ಹೊರೆ ಕಾಣಿಕೆ ಅದು ಹೇಗೆ ಕೊಂಡೊಯ್ಯುವುದು? ಅದಕ್ಕಾಗಿ ಯೋಚನೆ ಹೌದು. 7 ಅಲ್ಲ, ಎಷ್ಟನ್ನೂ ಬೇಕಾದ್ರೂ ನಾನು ಹೊರ್ತೇನೆ. ಬೇಡ ಮಗನಿ, ನಿನ್ನಿಂದ ಈಗಂತ ಆಗ್ಲಿಕ್ಕಿಲ್ಲ. ಮಾಡಬೇಡ, ಸಾಧ್ಯ ಮಾಡಿ ತೋರಿಸ್ತೇನೆ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸಬೇಕಾದ್ರೆ ನಾನು ಕೇಳಿದ್ದನ್ನು ನಿಮ್ಮ ಇಲ್ಲಿವರೆಗೆ ಕೊಟ್ಟಿದ್ದೀರಿ. ಹಾಗಾದ್ರೆ ಇವತ್ತು ಮತ್ತೆ ಹೇಳಿದ್ದನ್ನು ಅವರೆಲ್ಲ ಗಲಾಟೆ ಮಾತ್ರ ಅವರವರೆಲ್ಲ ಹಾಕ್ರ ಎಲ್ಲಿಗೆ? ಅಂದ್ರೆ ನಮ್ಮನ್ನ ಬೇಡ ಅವರವ್ರು ಮಾತ್ರ ನಾವು ಕಮ್ಮಿ ಮಾತಾಡೋದಲ್ಲ. ಹೌದು ಅಮ್ಮ. ಹೆಚ್ಚಾಯ್ತಲ್ಲ ಅದಕ್ಕೆ. ಹೌದಾ ಅಮ್ಮ, ಪಾಪ ಅವರು ಹೊರ ಕಾಣಿಕೆಯನ್ನು ನಾನು ಹೊರ್ತೇನೆ. ನನಗೆ ಬೇಕಾದದ್ದು ಏನು ಗೊತ್ತಾ? ಪ್ರಥಮದಲ್ಲಿ ಊಟ ಬೇಕು.
ಊಟ ಯಾವ ಊಟ ಕೊಡುತ್ತಲ್ಲ ನಿಮ್ಗೆ ಊಟ ಮಾಡ್ತೀಯಲ್ಲ ದಿವಸ ಊಟ ಮತ್ತೆ ಮತ್ತೆ ಊಟ ಅಂತ. ಅಲ್ಲಯ್ಯ, ಇದು ತನಕ ಮಾಡಿದಂತ ಊಟ ಅಲ್ಲ ಇವತ್ತು ನನ್ನದು ಊಟ. ಹಾ ಬೇಡಮ್ಮ ನಮ್ಮ ತಕ್ಕಂತ ಮನುಷ್ಯಂತ ಬೇಡ. ಇದು ಹಾಗೆ ಮಾಡು. ಹೌದಾ? ಹಾಗಾದ್ರೆ ಅಂತ ಊಟ ಯಾವುದು ನಿಮ್ದು ಹೇಳ್ತೇನೆ. ಮನೆಗೆ ಎಲೆಗಳು ಮಂಗಳೆಯು ಊಟ ಎಂಬುದಾಗಿ ಆ ರೀತಿಯಲ್ಲಿ ಹೇಳ್ತೇನೆ. ಇಷ್ಟು ದಿವಸ ಮಾಡಿದಂತ ಊಟದ ಹಾಗೆ ಇಂದಿನ ಊಟ ಅಲ್ಲ. ಪರಿಪರಿಯಾಗಿ ನಾನು ಇಂದು ಊಟವನ್ನು ಮಾಡುತ್ತೇನೆ. ಊಟದಲ್ಲಿ ಇರಬೇಕಾದದ್ದೇನು ಏನು? ಪ್ರಥಮದಲ್ಲಿ ಹುಲ್ಲು ಭತ್ತದ ಅಕ್ಕಿಯ ಅನ್ನ 7 ಸೇರು. ಮತ್ತೆ ಎಂತ ಮಾಡುತ್ತೇವೆ? ಫುಲ್ ಬರ್ತದ ತಿಂದ್ರೆ ಹುಲ್ಲು ಭತ್ತ ತಿನ್ನುವುದಿಲ್ಲ, ಭತ್ತ ಯಾಕೆ ತಿಂತಾರೆ? ಹುಲ್ಲು ಭತ್ತದ ಅಕ್ಕಿಯಿಂದ ಅನ್ನ. ನನ್ ಬೇಡ ಸೇರುದಿಲ್ಲ. ಹೌದಾ? ಇದು 7 ಸೇರು. 7 ಸೇರ ಹಾ. ಅದ್ರಲ್ಲಿ ಒಂದು 8 ಸೇರ ನಮ್ಗೆ ಹೆಚ್ಚಿ ತಿನ್ನುವುದಿಲ್ಲಲ್ಲ? ಅಮ್ಮ, ಆಮೇಲೆ ಮತ್ತೆ ಹುರುಳಿ ಹಾಗೂ ಬಸಳೆಯ ಪದಾರ್ಥ. ಅಮ್ಮ, ಹಾ? ಅದು ಪದಾರ್ಥ ಬದಲಾಗ್ತಲ್ಲ. ಉಳ್ಳಿ ಅದೆಲ್ಲ ಟ್ಯಾಂಕಿ ಬಿಡಿಸಿ ಹಾಕ. ಎಲ್ಲಿನ ಕಡೆ ಹೊಟ್ಟೆ ನೋವು ಶುರು. ಹೌದಾ? ಅಮ್ಮ, ಆಮೇಲೆ ಒಂದಲ್ಲ ಎರಡಲ್ಲ 70 ಬಂಗಡೆ ಪಲ್ಲೆ. ಅವನಿಗೆ ಮಂದಿ ಸಮಯಕ್ಕ ಮಾಡಿದ ಬೊಂಗಿ 70. ಈಗ ಮನೆಯ 3 ಕೊಟ್ಟರೆ 7 ಬೊಂಗಿ ಕೊಡ್ತಾನೆ. 70 ಬೊಂಗಿಗೆ ಎಷ್ಟಾಯ್ತಮ್ಮ? ಮತ್ತೆ ಆಗ 70 ಬೊಂಗಿ ನೀನು ಯೋಚನೆ ಮಾಡಬೇಡ, ನಾನಿದ್ದೇನಲ್ಲ. ನಮ್ಮ ಅಮ್ಮ, ಹೊರಬೇಕಾದದ್ದು 7 ಜನ ಹೊರಬತ್ತ ಹೊರಕಾಲಿಕೆ. ಅದಕ್ಕಾಗಿ 7 ಬಿಂದಿಗೆ ಕಳ್ಳು. ಕೊಲ್ಲು 7 ಬಿಂದಿಗೆ. ಅಮ್ಮ ಕೊಲ್ಲು ಕುಡ್ಕೊ ಹೊತ್ತು ಅದ್ನ 7 ಬಿಂದಿಗೆ ಕೊಟ್ರೆ ಹೀಗೆ ಕಾಲಕ್ಕೆ ದಾರಿ ಮೇಲೆ ಬೀಳುತ್ತಾನೆ. ನಮ್ಮ ದಿನ ಆಯ್ತು ಅವನ ಕಂದ, ನೀನ್ ಎಷ್ಟು ಊಟ ಮಾಡ್ತೀಯೋ ಅದರಿಂದ ನಾನು ತೃಪ್ತಿ ಹೊಂದುತ್ತಾ ಇದ್ದವಳು, ಸಂತೋಷ ಪಡ್ತಾ ಇದ್ದವಳು. ಹಾಗಾಗಿ ನೀನು ಹೊರೆಗಾಣಿಕೆನ ಹೊರ್ತೀಯ ಅಂತಲ್ಲ, ನೀನು ಊಟ ಮಾಡ್ತೀಯಲ್ಲ ಆದೀತು. ಅಮ್ಮ, ಇಷ್ಟೇ ಅಲ್ಲ, ಮತ್ತೆ ಊಟ ಮಾಡಿದ ಬಳಿಕ ನೀಡಬೇಕಾದದ್ದು ಏನು ಗೊತ್ತುಂಟಾ? ಏನ್ ಬೇಕು? ಎಲೆ ಅಡಿಕೆ. ಎಲೆ ಅಡಿಕೆ ತಿಂದು ಒಂದು ಏನ್ ಹಾಕುದು ಆದೀತು. ಇಷ್ಟನ್ನು ಕೊಟ್ಟಿದ್ದೇನಾದ್ರೆ 7 ಜನ ಹೊರುವಂತ ಹೊರಕಾಣಿಕೆ ಏನಮ್ಮ? 70 ಜನ ಹೊರುವಂತ ಹೊರಕಾಣಿಕೆಯನ್ನು ಹೊತ್ತೇನು? ಅದ್ರಾಗ ಅರ್ಧ ನಂಗೆ ಕೊಡಿ. 20 ಜನ ಹೊರದು ನಾವು ಒಂದು ರೀತಿ ಕಲ್ಲು ಎತ್ಕೊಂಡು ಹೋಗುವಂತೇಳಿ ನಿನ್ಗೆ ಆಗುವುದಿಲ್ಲ. ಈಗ 70 ಮಂದಿ ಊಟ ಕೊಟ್ಟು ಆಗ್ತದೆ. ಊಟ ನಿನ್ ಕಡೆ ಆಗ್ತಾನೆ. ಊಟ ಕೊಟ್ಟು ದಿನದಲ್ಲಿ ಎಲ್ಲಿ ಹೋಗ್ತಾನೆ ಏನು? ನೀನು ನಮ್ಗೊಬ್ಬರಿಗೆ ಜೋರ್ ಮಾಡಿದ್ರೆ ಮತ್ತೆ ನಾ ಸಣ್ಣವನಂದ ಅವನಿಗೂ ಜೋರ್ ಮಾಡು. ಅವನು ನಿಮಗೆ ಸಣ್ಣವಲ್ವಾ? ನೋಡಿದ್ಯಾ? ಸಣ್ಣನ ಜೋರ್ ಮಾಡೋಕ್ಕಾಗಲ್ಲ. ನೀನು ಅಣ್ಣ ಅಲ್ವಾ? ಅಣ್ಣ ಅಲ್ವಾ? ಬೇಡ, ಇವತ್ತಿಂದ ಅವನೇ ಅಣ್ಣ. ಹೊಡಿದಲ್ಲಿ ಮಾತ್ರ ಅಣ್ಣ. ತಿನ್ನುವುದಕ್ಕೆ ಅಮ್ಮ ಮದುವೆ ಆಗ್ತದಮ್ಮ. ನೋಡು, ಬೇಗ ಊಟ 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 ಕೊಡುದಿಲ್ಲ ಅವನಿಗೆ. ಅವನಿಗೆ ನಿನ್ಗಲ್ಲ, ನಿಂಗಿಲ್ಲ ಈಗ. ಬರೀ ತೊಳಗು ಮರೆಯ ಹೇಳುದಿಲ್ಲ. ಅಡಿಯೋ ಔಷಧ ಕೊಡ್ಬೇಡ, ಬರೀತಾ ಇದ್ದಾನಲ್ಲ. ಎಲೆ ಹೊದ್ದಾಗ್ತಾ
ಆಮೇಲೆ ನಮ್ಮ ಹುಡುಗನ ತಂಗಿಯಲ್ಲ ಅನ್ನ ಅನ್ನ ಬೆಂದಿದ್ದ ಯಾಕೋ ಏನು ಇವತ್ತು ನಿಮ್ಮ ಕೈಯಾರ ಊಟ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ನೀವೇ ಬಡಿಸಿಯಮ್ಮ. ನಾ ಕೈ ತೊಳೆದಿನಿ ಮರೆಯ ಅಪ್ಪನೇ ಬಡಿಸಿ. ಹಾಗೆಲ್ಲ ಕೈ ತೊಳೆಯೋದು ಮುಖ್ಯ ಅಲ್ಲ. ನನ್ನ ಕೈಯಿಂದ ಊಟ ಮಾಡ್ಬೇಕಂತ ಆಸೆ ಇದೆ. ನೀವು ಅಮ್ಮ ಮದುವೆ ಎಂತದ್ದು ಮಾಡಿ ನನ್ನೇ ಆದೀತು ಕಂದ. ಕಂದ ತನೆಯಲಿ ಊಟ ಮಾಡು ಕಂದನೇ, ಕಂದ ತನೆಯಲಿ ಊಟ ಮಾಡು ಕಂದನೇ, ಪ್ರೀತಿಯಿಂದಲೇ ಸಂತೋಷ ಪಡುತ್ತದೆ, ಪ್ರೀತಿಯಿಂದಲೇ ನಿನಗೆ ಹಬ್ಬ ನಾನು ತಿನ್ನಲಿ ಮತ್ತಿದ್ದೆ
ಜಾಗ ಕೊಡ್ತಾರೆ ಈಗ ಅವನಿಗೆ ಏನು ಗೊತ್ತಿಲ್ಲ ಇನ್ನು ಮನೆ ಹೊತ್ತು ಬರ್ತಾವ ಸಹಾಯ ಮಾಡು. ಅನ್ನ ಅನ್ನ ಮಾಡಿಕ ಅಮ್ಮ ನಾನು ಯಾವ ರೀತಿಯಲ್ಲಿ ಊಟವನ್ನು ಕೇಳ್ತೇನೋ ಅದೇ ರೀತಿಯಲ್ಲಿ ಊಟವನ್ನು ಬಡಿಸಿದವರು ನೀವು. ಆಯ್ತಲ್ಲ? ನಿಮ್ಮ ಪಾಲಿಗೆ ಕಷ್ಟವಾದರೂ ಮಗನಿಗೆ ಸಂತೋಷ ಆಗಬೇಕೆನ್ನುವ ಕಾರಣಕ್ಕಾಗಿ ಇಷ್ಟದಿಂದ ಪರಿಪರಿಯಾಗಿ ಊಟವನ್ನು ಬಡಿಸಿದ್ದೀರಿ. ಸಂತೃಪ್ತಿ ಹೊಂದಿದ್ದೇನಮ್ಮ. ಸಾಕು ಮಗನೇ, ಅಷ್ಟಾದ್ರೆ ಸಾಕು. ನಿನ್ನೆ ಮತ್ತೇನು ನಾನು ಕೇಳುವುದು. ಸರಿಯಮ್ಮ. ಇನ್ನು ಮನೆಗಳಲ್ಲಿ ಇದ್ರೆ ಮಾತ್ರ ಹೊರಕಾಣಿಕೆಯನ್ನು ತಲುಪಿಸ್ತಾರೆ. ಅಮ್ಮ ಆಗುದಿಲ್ಲ ಕಂದ. 7 ಮಂದಿಯವರು ಅಂತ ಅಲ್ಲ ನಾನು ಬರ್ತೇನಮ್ಮ, ಪ್ರಯತ್ನ ಮಾಡ್ತೇನಮ್ಮ. ಹೌದಾ? ಸ್ವಲ್ಪ ಸಹಾಯ ಮಾಡು. ಚೆನ್ನಯ್ಯ, ಅವನಿಗೆ ಸ್ವಲ್ಪ ಸಹಾಯ ಮಾಡು. ಯಾರು ನೀನು ನೀನು ನನ್ನ ಮೂಕ ಹಾಕಿದ್ಯಾ 70 ಮುಂದೆ ಒಬ್ಬನೇ ತಿಂದ ಅದ್ರಾಗೂ ಮುಳ್ಳು ಹಿಡ್ಕ ಹಿಂಗಂತ ಗೊತ್ತಿದೆ ನಂಗೆ ಮತ್ತೆ ಆಮೇಲೆ ಎಷ್ಟು ಬೇಕು ಅಷ್ಟು ಊಟಕ್ಕೆ ಹಾಕ್ತೇನೆ. ಗೊತ್ತ್ಯಾ ಈಗ ಸಹಾಯ ಮಾಡು ಸ್ವಲ್ಪ. ನೀನು ಹೇಳಿಕೊಡ್ತಾ ಇದ್ದೆ ಅಣ್ಣ ಅಣ್ಣ ಅಂತ. ನಾನು ಯಾವ್ದು ಕಡಿಮೆ ಇಲ್ಲ ಅಂತ ಹೇಳ್ತೀಯಲ್ಲ. ಅದು ನಾ ಒಂದೇ ಕೈಯಾಗಿ ಹಿಂಗೆ ಎತ್ತಿ ಬಿಸಾಕ್ಬೇಕು. ಒಂದೇ ಕೈಯಾಗಿ ನೋಡುವ ಸ್ವಲ್ಪ ಪ್ರಯತ್ನ. ಕೊಂಡ್ಕೋ ಎತ್ತು ಕೊಂಡ್ಕೋ ನೀ ಸ್ವಲ್ಪ ದೂರ ನಿಂತ್ಕೋ ಹೊಡಿಯಲ್ಲ ಚಿಕ್ಕವರ ನಾ ಎತ್ತೆ ಒಂದೇ ಕೈಯಾಗಿ ಎತ್ತು ಕೊಂಡಿದ್ದೀನಿ ನೀವನ್ನ ಬರೀ ತೂಕಣಿ ಮರೆಯ ಅಂದ್ರೆ ಅಮ್ಮ ಎತ್ತುತ್ತೆ ಎತ್ತುತ್ತೆ ಶಬ್ದ ಮಾತ್ರ ಕೇಳ್ಕೊಂತು. ಎತ್ತುತ್ತ ಅದೇ ಇಲ್ಲ ನಿಲ್ತೇನೆ. ಅಲ್ಲ ಮೇಲೆ ಬರ್ಲಿಲ್ಲ. ಮಾತಾಡ್ಬೇಡ ಬತ್ತ ಮನೆಯ ಮಾತಾಡ್ಸಿ ನಂಗೆ ಗೊತ್ತಿಲ್ಲ ಅಲ್ಲ ಎಂತದ್ದು? ಅಮ್ಮ ಎಂತ ಇದೆ ಅಮ್ಮ ಇಲ್ಲಿದ್ದ. ನಂಗೆ ಅವನು ಅಮ್ಮ ಆಗ್ತದ? ಆಯ್ತು ನಿಮ್ಗೆ? ನನ್ನ ಹತ್ರ ಆಗ್ತಿಲ್ಲಮ್ಮ ಹೌದಾ? ಊಟ ಮಾಡಲಲ್ಲ ಹಾಗೆ ಇಲ್ಲ ಅಂತ ಆದ್ರೆ 7 ಮಂದಿಯವರೆಗೆ ಆಗುದಿಲ್ಲ. ಅದೇ ಇದು ಸಹ ಹಾಗೆ. ಅಲ್ಲ ಆಗುದಲ್ಲ. ಎತ್ತುದಕ್ಕೆ ಸಹಾಯ ಮಾಡಿ ಅಮ್ಮ, ನಾನು ಕೊಡ್ತೇನೆ. ಆದೀತು. ಅಮ್ಮ ಬೇಡ ನೀ ಹಳೆಯ ಬೆನ್ನು ಮುರಿಬೇಡ ನನ್ನ ಸ್ವಲ್ಪ ಸಹಾಯ ಮಾಡಿ. ನನ್ನಷ್ಟೇ ನಿನ್ನ ಹತ್ರ ಆಗ್ತಾರೆ. ಏನಾಗ್ತದೆ? ಈ ಹಳೆಯದು ಹೇಳುತ್ತೆ ಮನೆಗೆ ತಿಂಡಿ ಮಾಡಿ ಆಗ್ತಿಲ್ಲ ಬೇಡ ಮನೆ ಮಾಡಿ ನಾ ಹೇಳೋದು ಕೇಳ್ತೇವೆ ಒಬ್ಬರು ಅಲ್ಲ ಏನಾಯ್ತಮ್ಮ? ಅದನ್ನು ಎತ್ತಲಿಕ್ಕೆ ನನ್ನಿಂದಲೂ ಆಗ್ತಾ ಇಲ್ಲ. ಅಷ್ಟು ಭಾರಿ ಹೊರೆಗಾಣಿಕೆ ಹೇಗೆ ಹೊರಲಿಕ್ಕೆ ಸಾಧ್ಯವು? ಅಮ್ಮ ಬೇಡ ಮಗನೇ. ದೇಹ ಬಲ ಹೊಂದಿದ್ದರೆ ಹೊರಕಾಣಿಕೆಯನ್ನು ಹೊರುವುದಕ್ಕಾಗುದಿಲ್ಲಮ್ಮ. ದೈವ ದೇವರುಗಳ ಬರಬೇಕು ತಾನೆ. ನಾವು ಪೂಜೆ ಪುನಸ್ಕಾರ ಮಾಡುತ್ತಾ ಇರುವುದು ಅನುದಿನವು ಅನವತ್ತು ನಂಬಿಕೊಂಡು ಬರುವಂತ ಆ ಮಂಜುನಾಥನನ್ನು ಮನಸಾರೆ ಸ್ಮರಿಸುತ್ತಾ ಹೊರಕಾಣಿಕೆಯನ್ನು ಎಂತ ಪ್ರಯತ್ನ ಮಾಡ್ತಾರೆ ನೋಡಿ. ಹೂ ಎಲ್ಲಿತ್ತು ಮನಸ್ಸು? ಮಂಜುನಾಥನ ಮನದಿ ಧ್ಯಾನಿಸಿ ಮಾತಿಲ್ಲ ಯಾರೇ?
ಮಂಜುನಾಥನ ಮನದಿ ಧ್ಯಾನಿಸಿ ಅಮ್ಮ ಯೋಚನೆ ಮಾಡಬೇಡಿ ಅಮ್ಮ, ಯೋಚನೆ ಮಾಡಬೇಡಿ. ವರ್ಷ ಪ್ರತಿ ಮುಟ್ಟಿಸುವಂತ ಹೊರ ಕಾಣಿಕೆಯನ್ನು ನಿಮ್ಮ ಮಗ ಸ್ಥಳೀಯ ನಾನು ಮುಟ್ಟಿಸ್ತೇನಮ್ಮ, ನಾನು ಮುಟ್ಟಿಸ್ತೇನಮ್ಮ, ನಾನು ಮುಟ್ಟಿಸ್ತೇನಮ್ಮ. ಹಾ. ನಾನು ಹೋಗ್ತೇನಮ್ಮ, ನಾನು ಹೋಗ್ತೇನಮ್ಮ. ಎಷ್ಟೇ ವಿನಮ್ರರಾಗಿ ಬೇಡಿದರು ಕಾಡಿದರೂ ಕೂಡ ನನಗೆ ಮಾರ್ಗ ಬಿಡುತ್ತಾ ಇಲ್ಲ ತಾನೆ. ಅಮ್ಮನಿಗೆ ಮಾತು ಕೊಟ್ಟಿದ್ದೇನೆ, 7 ಜನ ಹೊರುವಂತ ಹೊರಕಾಣಿಕೆಯನ್ನು ಹೊತ್ತಿದ್ದೇನೆ. ನಿಮ್ಮ ಆಸೆಯಂತೆ ವರ್ಷ ಪ್ರತಿ ಮುಟ್ಟಿಸುವಂತ ಮಂಜುನಾಥನ ಕ್ಷೇತ್ರಕ್ಕೆ ಹೊರಕಾಣಿಕೆಯನ್ನು ಮುಟ್ಟಿಸ್ತೇನೆ ಎಂಬುದಾಗಿ ಮಾತನ್ನು ಕೊಟ್ಟು ಬಂದಿದ್ದೇನಲ್ಲ. ಮಾತಿಗೆ ತಪ್ಪಲಾರೆ, ಮಾತಿಗೆ ತಪ್ಪಲಾರೆ. ಹೆಜ್ಜೆಯನ್ನು ಮುಂದಿಟ್ಟರೆ ಹೋಗುವುದಕ್ಕೆ ಇವರು ಮಾರ್ಗ ಬಿಡುತ್ತಾ ಇಲ್ಲ. ನಾನು ಹೋಗದಿದ್ದರು ನನ್ನ ಶಿರದ ಮೇಲೆ ಇರುವಂತ ಹೊರಕಾಣಿಕೆ ಎನ್ನುವುದು ಮಂಜುನಾಥನ ಪಾದವನ್ನು ಸ್ಪರ್ಶ ಮಾಡಲೇಬೇಕು, ಮಂಜುನಾಥನ ಕ್ಷೇತ್ರವನ್ನು ಸೇರಲೇಬೇಕು, ಮಂಜುನಾಥನ ಗರ್ಭಗುಡಿಯನ್ನು ಸೇರಲೇಬೇಕು. ಹಾಗಾದರೆ ಮಂಜುನಾಥನನ್ನು ಮನಸಾರ ಜಾರಿದ್ದೇನೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರ ತ್ರಿಯಾದಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವ ಶಿವಾರ್ಪಣಂ ಏಕಬಿಲ್ವ ಶಿವಾರ್ಪಣಂ ಏಕಬಿಲ್ವ ಅಚ್ಚರಿಗೊಂಡ ಪುರಜನ ತಪ್ಪ ಮನ್ನಿರು ಏನು ನೆರಗೆ ಬಾಲಕ, ನೀನೇನು ನಿನ್ನ ಮಹಿಮೆಯನ್ನು